ನಮಸ್ತೆ ವೀಕ್ಷಕರೇ, ಕಲ್ಚರ್ ಕನ್ನಡಿ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ನಾನು ಕಮಲ್ ನಯನ್. ಇವತ್ತಿನ ಕಲ್ಚರ್ ಕನ್ನಡಿ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ಇಬ್ಬರು ಮಹಿಳಾ ಸಾಧಕರು, ಮಹಿಳಾ ವ್ಯಕ್ತಿತ್ವ ಮತ್ತು ನಿಮ್ಮ ನಡುವೆ ತಾಯಂದಿರ ವ್ಯಕ್ತಿತ್ವ ಯಾವ ರೀತಿಯಾಗಿರಬೇಕು, ಹೇಗೆ ಸಮಾಜದಲ್ಲಿ ಇವತ್ತು ಸ್ತ್ರೀಯರು ಬೆಳವಣಿಗೆ ಆಗ್ತಾ ಇದ್ದರೆ ಅದು ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಕೂಡ ಅವರಿಗೆ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಲಿಕ್ಕೂ ಕೂಡ ಅವಶ್ಯಕತೆ ಮತ್ತು ಆ ಒಂದು ನಿಟ್ಟಿನಲ್ಲಿ ಅನುಕೂಲತೆಗಳು ಮತ್ತು ಆ ಒಂದು ನಿಟ್ಟಿನಲ್ಲಿ ಅವಕಾಶಗಳು ಕೂಡಿ ಬರುವುದು ಹೇಗೆ ಮತ್ತು ಅದಕ್ಕೆ ಸಮಾಜ ಯಾವ ರೀತಿ ಸಹಕಾರವನ್ನು ನೀಡುತ್ತೆ, ಆ ಹಿನ್ನೆಲೆಯಲ್ಲಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಸ್ತ್ರೀಯರು ಎಷ್ಟರ ಮಟ್ಟಿಗೆ ಒಂದಷ್ಟು ಅವಕಾಶಗಳನ್ನು ಸದುಪಯೋಗ ಪಡ್ಕೊಂಡು ಮತ್ತೊಬ್ಬರಿಗೆ ನಿದರ್ಶನವಾಗುವ ರೀತಿಯಲ್ಲಿ ಬದುಕ್ತಾರೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದಿಬ್ಬರು ವಿಶೇಷವಾಗಿ ಅನುಭವಿ ಸ್ತ್ರೀಯರ ಜೊತೆಗೆ, ಅನುಭವಿ ತಾಯಂದಿರ ಜೊತೆಗೆ, ಅನುಭವಿ ಅವರ ಜೊತೆಗೆ ಒಂದಷ್ಟು ಮಾತುಕತೆಯನ್ನು ಮಾಡ್ತಕ್ಕಂಥ ವಿಶೇಷ ಕಾರ್ಯಕ್ರಮವಿದು. ಯಾರಪ್ಪ ಅವರು ಅನ್ನೋದಾದರೆ ಅವ್ರನ್ನ ಮೊದಲಿಗೆ ಕಾರ್ಯಕ್ರಮದಲ್ಲಿ ತಮಗೆ ಪರಿಚಯಿಸಿಕೊಂಡು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಮಾಡಿಕೊಳ್ಳೋಣ. ಇವತ್ತು ನಮ್ಮ ಜೊತೆಗೆ ಭಾಗವಹಿಸ್ತಕ್ಕಂಥವ್ರು ವಿಶೇಷವಾಗಿ ಜೂಲಿಯಟ್ ವೀರಾ ಡಿ ಸೋಜಾ ಅವರು, ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಕಟ್ಪಾಡಿಗೆ. ಇವರು ಮೂಲತಃ ಪಾಂಬೂರಿನವರು ಮತ್ತು ಇವರು ಒಂದಷ್ಟು ಕೃಷಿಯಲ್ಲಿ ತುಂಬ ಅನುಭವಿಗಳು. ಅವ್ರನ್ನ ಕಾರ್ಯಕ್ರಮದಲ್ಲಿ ವೆಲ್ಕಮ್ ಮಾಡ್ಕೊಳ್ಳೋಣ. ಮೇಡಮ್, ಕಾರ್ಯಕ್ರಮದಲ್ಲಿ ಸ್ವಾಗತ. ನಮಸ್ತೆ. ಹಾಗೆ ಅವರ ಸ್ನೇಹಿತರು, ಅವರ ಒಡನಾಡಿಗಳು, ಹತ್ತಿರದ ಬಾಂಧವ್ಯಕ್ಕೆ ಒಳಪಟ್ಟಂಥವರು ಭಾಳ ಮುಖ್ಯವಾಗಿ ಕ್ಲಾರಾ ಡಬ್ಲ್ಯೂ ಮೆಂಡೋನ್ಸ್ ಅಂತ, ಇವರು ಕೂಡ ನಿವೃತ್ತ ಮುಖ್ಯೋಪಾಧ್ಯಾಯಿನಿಯರು, ಸೆಂಟ್ ಜಾನ್ಸ್ ಪ್ರೌಢಶಾಲೆ ಶಂಕರಾಪುರ. ಇವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನೂ ಕೂಡ ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡ್ಕೊಳ್ಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮದಲ್ಲಿ ಸ್ವಾಗತ. ಇವತ್ತು ನೀವಿಬ್ಬರೂ ಕೂಡ ಒಂದು ಹಿರಿಯ ಜೀವಿಗಳಾಗಿ ನಮ್ಮ ಎಲ್ಲ ಯುವಕರಿಗೆ, ನಮ್ಮ ಎಲ್ಲ ಯುವ ಮಹಿಳೆಯರಿಗೆ ಒಂದಷ್ಟು ನಿಮ್ಮ ಅನುಭವದ ಹಂಚಿಕೆಗಳನ್ನು ಇವತ್ತಿನ ನಮ್ಮ ಕಲ್ಚರ್ ಕನ್ನಡಿ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳೋದಕ್ಕೆ ತಾವು ಆಗಮಿಸಿದ್ದಕ್ಕೆ ತಮಗೆ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಮೇಡಮ್, ವಿಶೇಷವಾಗಿ ನಮ್ಮ ಜೂಲಿಯಟ್ ಮೇಡಮ್ ಅವ್ರ ಬಗ್ಗೆ ಮೊನ್ನೆ ಅಷ್ಟೇ ನಾವು ಒಂದು ವರದಿಯನ್ನು ಮಾಡಿದ್ವಿ. ಆ ವೀಕ್ಷಕರೇ, ಈ ವರದಿಯನ್ನು ನಾವು ಮತ್ತೊಮ್ಮೆ ನೋಡೋಣ. ಈ ವರದಿಯಲ್ಲಿ ಬಹಳ ಮುಖ್ಯವಾಗಿ ಜೂಲಿಯಟ್ ಮೇಡಮ್ ಅವರು ಯಾವ ರೀತಿಯಾಗಿ ಒಂದು ಮಲ್ಲಿಗೆ ಕೃಷಿಯನ್ನು ಮಾಡಿ ತಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ಮತ್ತು ಸಾಮಾಜಿಕ ಜೀವನದಲ್ಲಿ ಬೆಳವಣಿಗೆಯನ್ನು ಕಂಡುಕೊಂಡ್ರು, ಮತ್ತು ಅದು ಮತ್ತೆ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವ ರೀತಿಯಾಗಿ ಮಾದರಿ ಆಯಿತು ಅನ್ನೋದ್ರ ಬಗ್ಗೆ ಈ ಒಂದು ಪುಟ್ಟ ವಿಡಿಯೋ, ಈ ಒಂದು ಪುಟ್ಟ ದೃಶ್ಯ ಮಾಲಿಕೆಯನ್ನು ನೋಡಿಕೊಂಡು ನಾವು ಮುಂದುವರಿಯೋಣ. ಹೌದು, ಮಹಿಳೆ ಈಗ ಕೇವಲ ಅಡುಗೆ ಮನೆಗೆ ಮಾತ್ರ ಸೀಮಿತ ಅಲ್ಲ. ಆಕೆ ಪುರುಷರಿಗೆ ಸರಿಸಮನಾಗಿ ಅತ್ತ ಸಂಸಾರವನ್ನು ನಿಭಾಯಿಸಿ ಇತ್ತ ವೃತ್ತಿ ಜೀವನವನ್ನು ಯಶಸ್ವಿಯಾಗಿ ಸಾಧಿಸಿ ಭೇಷ್ ಅನ್ನಿಸಿಕೊಳ್ಳುವ ಹಂತಕ್ಕೆ ತಲುಪಿದ್ದಾಳೆ. ಅಂತಹ ಸಾಧಕಿ ಮಹಿಳೆಯರ ಉದಾಹರಣೆ ನಮ್ಮಲ್ಲಿ ನೂರಾರು ಇದೆ. ಅಂತಹವರ ಯಶೋಗಾತಿ ಮಹಿಳೆಯರ ಸಾಲಲ್ಲಿ ಸೇರ್ಪಡೆಗೊಳ್ಳುತ್ತಾರೆ ನಮ್ಮ ಉಡುಪಿ ತಾಲೂಕಿನ ಓರ್ವ ಮಹಿಳೆ. ಅವರೇ ಶಂಕರಪುರದ ಜೂಲಿಯಟ್ ವೀರಾ ಡಿ ಸೋಜಾ. ಕಟಪಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಹುದ್ದೆಯನ್ನು ಅಲಂಕರಿಸಿರುವ ಇವರು ಅತ್ತ ವೃತ್ತಿ ಜೀವನ, ಸಮಾಜ ಸೇವೆ ಮತ್ತು ಸಂಸಾರ ಹಾಗೂ ಹಿರಿಯರು ಹಾಕಿಕೊಟ್ಟ ಮೂಲ ಕಸುಬು ಮಲ್ಲಿಗೆ ಕೃಷಿಯನ್ನ ಜೊತೆಯಾಗಿ ಸರಿಸಮನಾಗಿ ತೂಗಿಸಿಕೊಂಡು ಹೋಗುತ್ತಿದ್ದಾರೆ. ಹುಟ್ಟಿ ಬೆಳೆದದ್ದು ಪಾಂಬೂರು ಶಾಲೆ, ಅಲ್ಲಿ ಶಾಲೆ ಕಲಿತದ್ದು. ಮತ್ತು ಶಿರುವ ಸೈಂಟ್ ಮೇರೀಸ್. ನಮಗೆ ಅಲ್ಲಿ ಸಹ ತಾಯಿಯಿಂದ ಸಹ ಪಡೆದುಕೊಂಡು ಬಂದಿದ್ದೇವೆ. ಅಂದರೆ ಮಲ್ಲಿಗೆ ಕೃಷಿ ಅಲ್ಲಿ ಸಹ ಇತ್ತು. ಎಲ್ಲ ಬೆಳಿಗ್ಗೆ ಎದ್ದು ಮಲ್ಲಿಗೆ ಮಾಡಿ ಮತ್ತೆ ನಾವು ಶಿರುವ ಶಾಲೆಗೆ ಹೋಗ್ತಿದ್ದೆವು. ಹಾಗಾಗಿ ಮಲ್ಲಿಗೆ ಕೃಷಿ ಅಂದರೆ ತುಂಬ ಇಷ್ಟ ನನಗೆ. ಅದು ಮುಂಚಿನಿಂದಲೂ ಸಹ ಮಾಡಿಕೊಂಡು ಬಂದಿದ್ದೇನಲ್ಲ, ಹಾಗಾಗಿ ಏನಿದಿಲ್ಲ. ಇಲ್ಲಿ ಸಹ ಕೆಲಸ ಕಾರ್ಯಗಳನ್ನೆಲ್ಲ ಮಲ್ಲಿಗೆ ಕೃಷಿಯಲ್ಲಿ ಬೆಳಿಗ್ಗೆ ಬಂದು ನಾವು ಮಲ್ಲಿಗೆ ತೆಗೆದು 10-10:30 ನಂತರ ಪಂಚಾಯತಿಗೆ ಹೋಗೋದು. ಹಾಗೆ ಒಳ್ಳೆ ಕೆಲಸ ಕಾರ್ಯಗಳು ಆಗ್ತಾ ಉಂಟು. ಟೈಮ್ ಸಿಗೋದಿಲ್ಲ, ಆದರೆ ಬ್ಯುಸಿ ಇರ್ತೇನೆ ಯಾವಾಗಲೂ. ಮೂಲತಃ ಶಿರ್ವದ ಪಾಂಬೂರು ನಿವಾಸಿಯಾಗಿದ್ದ ಇವರು ಮದುವೆಯಾಗಿ ಶಂಕರಪುರದಲ್ಲಿ ನೆಲೆಸಿದ್ದಾರೆ. ಸಂಸಾರ ಯಾತ್ರೆಯಲ್ಲಿ ಪತಿಯನ್ನು ಕಳೆದುಕೊಂಡ ಇವರು ಎದೆಗುಂದದೆ ತಮ್ಮ 2 ಹೆಣ್ಣು ಮಕ್ಕಳ ಜವಾಬ್ದಾರಿಯನ್ನ ನಿಭಾಯಿಸಿದ್ರು. ಕೇವಲ ಮಲ್ಲಿಗೆ ಕೃಷಿಯಿಂದಲೇ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿ ಮದುವೆ ಮಾಡಿಸಿ ಅವರಿಗೂ ಒಂದು ನೆಲೆ ಕಲ್ಪಿಸಿಕೊಟ್ಟಿದ್ದಾರೆ. ಇತ್ತ ಸಮಾಜಕ್ಕೂ ತನ್ನ ಸೇವೆ ನೀಡಬೇಕೆಂಬ ತುಡಿತದಲ್ಲಿದ್ದ ಇವರಿಗೆ ಸದಾವಕಾಶವಾಗಿ ಬಂದು ಕಟ್ಪಾಡಿ ಪಂಚಾಯತ್ನ ಅಧ್ಯಕ್ಷ ಹುದ್ದೆಯನ್ನು ಅಲಂಕರಿಸುವ ಸ್ಥಾನ. ಈ ಮೂಲಕ ತನ್ನ ವ್ಯಾಪ್ತಿಯ ಪ್ರಜೆಗಳ ಸರ್ವಾಂಗೀಣ ಏಳಿಗೆಗೆ ಶ್ರಮಿಸುತ್ತಾ ಪ್ರಾಮಾಣಿಕ ಸೇವೆ ನೀಡುತ್ತಿದ್ದಾರೆ. ಅವರು ನಡೆದು ಬಂದ ದಾರಿ ಪರಿಶ್ರಮದ, ತ್ಯಾಗದ ದಾರಿ. ನೀವು ಹೇಳಿದಿರಿ ರಾಜಕೀಯಕ್ಕೆ ಹೋಗಬಹುದು ಅಂತ. ಅದು ರಾಜಕೀಯಕ್ಕಿಂತ ಜಾಸ್ತಿಯಾಗಿ ಅವರು ಸಾಮಾಜಿಕ ಕಳಕಳಿಯಿಂದ ತಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಪತಿಯನ್ನು ಕಳೆದುಕೊಂಡ ನಂತರ ಧೈರ್ಯ ಬಿಡದೆ ಮುಂದೆ ಬಂದು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಒಂದು ಕಡೆಯಲ್ಲಿ
ಮಲ್ಲಿಗೆ ಹೂವಿನ ಕೃಷಿ, ಇನ್ನೊಂದು ಕಡೆಯಲ್ಲಿ ಭತ್ತದ ಕೃಷಿ, ದನಕರುಗಳು ಹಾಗೂ ಎಲ್ಲವನ್ನು ಒಟ್ಟಾಗಿ ಗುರುತಿಸಿಕೊಂಡವರು ಅವರೆಲ್ಲರೂ ಎಲ್ಲರಿಗೂ ಪರಿಚಿತರು. ಅದಕ್ಕಿಂತ ಜಾಸ್ತಿಯಾಗಿ ಅವರ ಮೃದು ಸ್ವಭಾವ, ಹಿತವಾದ ನುಡಿಗಳು, ಜನರಿಗೆ ಸಹಾಯ ಮಾಡುವಂಥ ಉದಾರ ಹಸ್ತ, ಇದೆಲ್ಲ ಎಲ್ಲರಿಗೂ ಪರಿಚಿತ. ಅವರು ಉತ್ತಮ ಕೃಷಿಕರು ಅಲ್ಲದೆ ಹೆಚ್ಚಾಗಿ ಶಂಕರಪುರದಲ್ಲಿ ಮಲ್ಲಿಗೆ ಕೃಷಿಯನ್ನು ತಮ್ಮ ವೃತ್ತಿ ಜೀವನದಲ್ಲಿ ಬಳಸಿಕೊಂಡು ಬೆಳಿಗ್ಗೆ ಜಾವ ಅದನ್ನು ಎದ್ದು ಮಾರ್ಕೆಟಿಗೆ ಹೂವನ್ನೆಲ್ಲ ಕೊಟ್ಟು ನಂತರ ದಿನನಿತ್ಯ ಕರೆಕ್ಟ್ ನಾನು 10 ಗಂಟೆಗೆ ಬರೋಷ್ಟರೊಳಗೆ ಅವರು ಸಹ 10 ಗಂಟೆಗೆ ಬಂದು ಯಾವುದೇ ಸಾರ್ವಜನಿಕರಿಗೆ ತೊಂದರೆಯಾಗೋ ರೀತಿಯಲ್ಲಿ ಸಮಯ ಪಾಲನೆಯೊಟ್ಟಿಗೆ ಅವರ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅಲ್ಲದೆ ಈ ಸತಿ ಹೆಚ್ಚಾಗಿ ಉದ್ಯೋಗ ಖಾತ್ರಿ ಯೋಜನೆಯ ಅನುಷ್ಠಾನ ಮಾಡುವಲ್ಲಿ ಅವರ ಪಾತ್ರ ಮಹತ್ವದಾಗಿದೆ. ಸದಾ ಪಾದರಸದಂತೆ ಓಡಾಡುತ್ತಾ ಲವಲವಿಕೆಯಿಂದ ಇರುವ ವೀರಾರವರಿಗೆ ಬದುಕಿನ ಹಲವು ಮಜಲುಗಳು ನಾನಾ ಪಾಠ ಕಲಿಸಿವೆ. ಬದುಕಿನ ಏಳು ಬೀಳುಗಳನ್ನು ಧೈರ್ಯದಿಂದ ಎದುರಿಸಬಲ್ಲ ಓರ್ವ ದಿಟ್ಟ ಮಹಿಳೆಯನ್ನಾಗಿಸಿದೆ. ಒಟ್ಟಾರೆಯಾಗಿ ವೀರಾ ಡಿಸೋಜಾ ಹಲವು ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ. ಆತ್ಮಸ್ಥೈರ್ಯ ಇದ್ರೆ ಮಹಿಳೆ ಯಾರಿಗೂ ಅವಲಂಬನೆಯಾಗದೆ ಸಂಸಾರ, ವೃತ್ತಿ ಜೀವನ ಹಾಗೆಯೇ ಮನಸ್ಸಿದ್ರೆ ಸಮಾಜ ಸೇವೆ ಎಲ್ಲವನ್ನೂ ಕೂಡ ಯಶಸ್ವಿಯಾಗಿ ನಿಭಾಯಿಸಬಲ್ಲಳು ಅನ್ನೋದಕ್ಕೆ ಇವರೇ ಸಾಕ್ಷಿಯಾಗಿದ್ದಾರೆ. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಕಟ್ಪಾಡಿ. ಎಸ್ ವೀಕ್ಷಕರೇ, ನಮ್ಮ ಸ್ಪಂದನ ವಾಹಿನಿಯಲ್ಲಿ ಈ ರೀತಿಯ ಸಾಧಕರು ಕಂಡಾಗಲೆಲ್ಲ ಅವರನ್ನು ಕರೆದುಕೊಂಡು ಬಂದು ನಿಮ್ಮೊಟ್ಟಿಗೆ ಒಂದಷ್ಟು ಅವರ ಒಡನಾಡಿತನವನ್ನು ಬೆಸೆಯೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತಿನ ಕಲ್ಚರ್ ಕನ್ನಡಿಯ ಸಂಚಿಕೆ ಕೂಡ ನಿಮಗೆಲ್ರಿಗೂ ಪ್ರೀತಿಯಿಂದ ಇಷ್ಟ ಆಗ್ಬೋದು ಅಂತಕ್ಕಂಥ ಒಂದು ಭಾವನೆ. ಮೇಡಮ್ ಅವರೇ, ತಮ್ಮ ಬಗ್ಗೆ ನಾವು ಒಂದು ಪುಟ್ಟ ವರದಿಯನ್ನು ನೋಡಿದ್ರಿ, ನೀವು ಕೂಡ ಮುಖಾಮುಖಿಯಾಗಿ ನೋಡಿದ್ರಿ. ಇದೆಲ್ಲ ನೋಡಿದಾಗ ತುಂಬ ಖುಷಿಯಾಗುತ್ತೆ. ಇವತ್ತಿನ ಒಂದು ಆಧುನಿಕ ಪ್ರಪಂಚದಲ್ಲಿ, ಆಧುನಿಕ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಈಗ ಶ್ರಮ ಸಂಸ್ಕೃತಿ ಒಂದು ಕಡೆ ಕಡಿಮೆ ಆಗ್ತಾ ಇದೆ. ಇವತ್ತು ಖಾಲಿ ಕಂಪ್ಯೂಟರ್ ಹೊತ್ಕೊಂಡು ಇನ್ನೊಂದು ಮುನ್ನೊಂದು ಇದೇ ರೀತಿ ಇದರಲ್ಲಿ ಕೃಷಿಯನ್ನು ಮಾಡಿಕೊಂಡು ಮತ್ತು ಅದರ ಜೊತೆಗೆ ಬೇಕಾದ ಅಗತ್ಯ ಕೆಲಸಗಳನ್ನೆಲ್ಲ ಪೂರೈಸ್ಕೊಂಡು ಮಕ್ಕಳು ಅವರಿಗೂ ಕೂಡ ಒಂದು ಗೈಡ್ ಮಾಡಿಕೊಂಡು ಈ ಎಲ್ಲವನ್ನು ಮ್ಯಾನೇಜ್ ಮಾಡಿಕೊಂಡು ಸಮಾಜದಲ್ಲಿ ನಿಮ್ಮ ಜವಾಬ್ದಾರಿ ಏನು ಅನ್ನೋದನ್ನು ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ರಿ. ಇದೆಲ್ಲದಕ್ಕೂ ನಿಮಗೆ ಪ್ರೇರಣೆ ಏನು ಅಂತಕ್ಕಂಥದ್ದು? ಪ್ರೇರಣೆ ನಮಗೆ ಅಂದರೆ ಮುಂದೆ ನಾನು 5 ವರ್ಷ ಇದಾಗಿದ್ದೇನಲ್ಲ, ಸದಸ್ಯನಾಗಿದ್ದೆ ಪಂಚಾಯತದ್ದು. ಅಲ್ಲಿಂದ ನನಗೆ ಕಲಿತು ಒಳ್ಳೇದಾಯ್ತು. ನನಗೆ ಅನುಭವ ಆಗ್ತಾ ಸ್ವಲ್ಪ ಸ್ವಲ್ಪ ಮೇಲೆ 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 ಹೋಗುವಾಗ ಸ್ವಲ್ಪ ಅನುಭವ ಆಗ್ತದಲ್ಲ. ಹಾಗೆ ಈಗ ಏನು ತೊಂದರೆ ಇಲ್ಲ, ಪಂಚಾಯತಲ್ಲಿ ಫುಲ್ಲು ಈಗ ಎಂತ ಬೇಕಾದ್ರೂ ಮಾಡಿ ಕೆಲಸ ಜನರಿಗೆ ಕೂತ್ಕೊಳ್ಳುವ ಅಷ್ಟು ನಾವು ಬಿಡುದಿಲ್ಲ. ಯಾಕೆಂದ್ರೆ ಅವರು ಕಾಯಬಾರದು ನಮ್ಮನ್ನು, ನಾವು ಅವರ ಕೆಲಸವನ್ನು ಮಾಡಿಕೊಡ್ಬೇಕು. ಹಾಗೆ ಪಿಡಿಒ ಆಗ್ಲಿ, ನಮ್ಮ ಉಪಾಧ್ಯಕ್ಷರಾಗ್ಲಿ, ನಾವಾಗ್ಲಿ ಯಾವುದಕ್ಕೂ ರೆಡಿ. ಅದು ಮೊದಲು ಮಾಡಿಕೊಡ್ತೇವೆ. ಪಾಪ ಅವರ ದೂರದಿಂದ ಬರ್ತಾರೆ. ಒಂದು ಅವರಿಗೆ ಸಮಸ್ಯೆ ಅಂದ್ರೆ ಮೆಟ್ಲು ಮೇಲೆ ಇರುವಾಗ ಪ್ರಾಯದವರಿಗೆ ಆಗುದಿಲ್ಲ, ಅವರನ್ನು ಕಾಯಿಸೋದು ಬೇಡ, ನೀವು ಇಲ್ಲಿ ಬೇಕಾದ್ರೆ ಇರಿ, ನಾವು ಮಾಡಿಕೊಟ್ಟು ತಂದು ಕೊಡ್ತೇವೆ ಅಂತ ಅದು ಸಹ ಹೇಳ್ತೇವೆ. ನಾವು ಒಳ್ಳೆ ರೀತಿಯಲ್ಲಿ ಉಂಟು, ಏನು ತೊಂದರೆ ಇಲ್ಲ. ದೇವರ ದೇವರ ಆಶೀರ್ವಾದ ಇದ್ರೆ ನಮಗೆ ಎಂತ ಸಹ ಮಾಡಬಹುದು. ಅದು ಅಷ್ಟು ಆತ್ಮಸ್ಥೈರ್ಯ ಉಂಟು ನನಗೆ. ಹಾಗೆ ನಿಮ್ಮ ಬಾಲ್ಯದ ಅನುಭವಗಳನ್ನ ನೆನಪಿಸಿಕೊಳ್ಳುವುದಾದ್ರೆ, ಯಾಕೆಂದ್ರೆ ಈಗಾಗಲೇ ನೀವು ಈ ಒಂದು ಮಟ್ಟಕ್ಕೆ ಒಂದು ಅನುಭವಗಳನ್ನ ಪಡೆದುಕೊಳ್ಳಬಹುದಾದ್ರೆ, ಮೇಡಮ್ ನೀವು ಇವರನ್ನ ತುಂಬಾ ಹತ್ತಿರದಿಂದ ನೋಡಿದವು, ನಿಮ್ಮ ಇವರ ಸ್ನೇಹ ಸುಮಾರು ವರ್ಷಗಳಿಂದ ಇರತಕ್ಕಂಥದ್ದು. ಒಂದಷ್ಟು ಬಹಳ ಮುಖ್ಯವಾದ ಇಂಟ್ರೆಸ್ಟಿಂಗ್ ಮ್ಯಾಟರ್ ಜೂಲಿಯಟ್ ಮೇಡಮ್ ಬಗ್ಗೆ ಹೇಳ್ಬೇಕಂದ್ರೆ ಏನು ಹೇಳ್ತೀರಿ? ಅವರು ಯಾವುದಕ್ಕೂ ಸಿದ್ಧರು, ಯಾವುದೇ ಕೆಲಸ ಮಾಡಲು ಸಿದ್ಧರು. ಅವರ ಕೃಷಿ ಇರಲಿ, ಅವರ ಮಲ್ಲಿಗೆ ಇರಲಿ, ಮತ್ತು ಅವರ ಪ್ರಾಣಿಗಳ ಜೊತೆ ಒಡನಾಟ, ಅವರ ಮನೆಯಲ್ಲಿ ನಾಯಿಗಳಿವೆ, ದೊಡ್ಡ ದೊಡ್ಡ ನಾಯಿಗಳಿವೆ, ಇದೆಲ್ಲ ಕೆಲಸವನ್ನು ಚೆನ್ನಾಗಿ ಮಾಡ್ತಾರೆ ಅವರು. ಮತ್ತು ಬಹಳ ಚುರುಕು ಸ್ವಭಾವ, ಸರಸರನೆ ಅವರು ವೆಹಿಕಲ್ ಎಂಬುದು ಅವರಲ್ಲಿ ಇಲ್ಲ. ಅವರು ಸರಸರನೆ ಓಡ್ತಾ ಇರ್ತಾರೆ, ಓಡ್ತಾ ಬರ್ತಾರೆ, ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾನು ಕಂಡ ವಿಷಯ. ಎಸ್ ಮೇಡಮ್, ಹಾಗೆ ನೀವು ಕೂಡ ಒಂದು ನಿವೃತ್ತ ಶಿಕ್ಷಕರಾಗಿ, ಅದರಲ್ಲೂ ಮುಖ್ಯೋಪಾಧ್ಯಾಯಿನಿಯಾಗಿ ಒಂದು ದೊಡ್ಡ ಜವಾಬ್ದಾರಿಯನ್ನು ಒಂದು ಶಾಲೆಗೆ ನಿರ್ವಹಿಸಿದಂಥವರು. ಒಂದು ಈ ಥರದ ಒಂದು ಸಾಮಾಜಿಕ ಜವಾಬ್ದಾರಿಗಳನ್ನ ಪೂರೈಸುವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮಾರ್ಗದರ್ಶನವನ್ನು ನೀಡ್ತಾ ಇರ್ತೀರಿ ನಿಮ್ಮ ಸ್ನೇಹಿತರಿಗೆ? ಉದಾಹರಣೆಗೆ ಜೂಲಿಯಟ್ ಮೇಡಮ್ಗೆ ಅನ್ಕೊಳ್ಳೋದಾದರೆ, ಅವರು ಯಾವುದಾದ್ರೂ ಒಂದು ಸಮಸ್ಯೆಗಳನ್ನ ತಂದಾಗ ನಿಮ್ಮೊಟ್ಟಿಗೆ ನಮ್ಮೂರಿಗೆ ಈ ರೀತಿ ಆಗಬೇಕು, ಯಾಕಂದರೆ ನೀವೆಲ್ಲ ಒಂದಷ್ಟು ಅನುಭವಗಳನ್ನ ಮಾಡ್ತಾ ಮಾಡ್ತಾ ಒಂದಷ್ಟು ಮಾರ್ಗದರ್ಶನವನ್ನು ಮಾಡ್ತಾ ಒಟ್ಟೊಟ್ಟಿಗೆ ಬಂದಿದ್ದವರಾದ್ರಿಂದ ಯಾವ ರೀತಿಯಾದ ನಿಮ್ಮ ಇವರ ಮಧ್ಯೆ ವೈಚಾರಿಕ ಚಟುವಟಿಕೆಗಳು ಅಥವಾ ಚಿಂತನೆಗಳು ಆಗ್ತಾ ಇರ್ತದೆ? ಅಂದ್ರೆ ಅವರು ಯಾವುದಾದ್ರೂ ಕೆಲಸಕ್ಕೆ ಅವರು ಮುಂದುವರೆದಾಗ ನಾವು ಅವರಿಗೆ ಸಹಕಾರ ಕೊಡ್ತೇವೆ, ಪ್ರೋತ್ಸಾಹ ಕೊಡ್ತೇವೆ, ಮಾಡಿ ನಾವು ನಿಮ್ಮ ಹಿಂದೆ ಇದ್ದೇವೆ ಅಂತ ಹೇಳ್ತೇವೆ. ಹೀಗೆ ನಾವು ಆ ಸಂಬಂಧ ಒಂದು ಒಳ್ಳೇದುಂಟು.
ಖಂಡಿತ. ಯಾಕಂದ್ರೆ ಈಗ ನೀವು ಕೂಡ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಕಷ್ಟು ಸೇವೆಗಳನ್ನು ಸಲ್ಲಿಸ್ತಾ ಇರ್ತೀರಿ. ಜೊತೆಗೆ ಒಂದು ಶಾಲೆ, ಒಂದು ಶಿಕ್ಷಣದ ವ್ಯವಸ್ಥೆಯಲ್ಲಿರುವಾಗ ಸಾಮಾಜಿಕವಾದ ಕೆಲವೊಂದಷ್ಟು ವಿಚಾರಗಳು ನಿಮಗೆ ಹೆಚ್ಚಿನ ರೀತಿಯಲ್ಲಿ ಗೊತ್ತಾಗ್ತಾ ಇರ್ತದೆ. ಹಾಗಾಗಿ ಈಗ ರಾಜಕೀಯ ಅಂತಕ್ಕಂಥದ್ದು, ಈಗ ಅವರು ಕಳೆದ ಬಾರಿ ಒಂದು ಸದಸ್ಯರಾಗಿದ್ದರು, ಈ ಬಾರಿ ಅಧ್ಯಕ್ಷರೇ ಆಗಿದ್ದಾರೆ, ಒಂದು ಅವಕಾಶ. ಈ ಅವಕಾಶವನ್ನು ಸದುಪಯೋಗಪಡಿಸ್ಕೊಂಡಾಗ ಜನರ ಮನಸ್ಸಿನಲ್ಲಿ ಕಾಯಂವಾಗಿ ಉಳಿತಕ್ಕಂಥದ್ದು. ಆಗ ನಿಮ್ಮಂಥವ್ರ ಸಹಕಾರವು ಅವರಿಗೆ ಭಾಳ ಮುಖ್ಯವಾಗಿ ಬೇಕಾಗ್ತದೆ. ಹಾಗೆ ಜೂಲಿಯಟ್ ಮೇಡಮ್ ಅವರೇ, ತಮಗೆ ಒಂದು ಬಾಲ್ಯದ ಕಾಲದಲ್ಲಿ ಒಂದು ನೆನಪು ಮಾಡ್ಕೊಡೋದಾದ್ರೆ ನಿಮ್ಮ ತಂದೆಯವರ ಕಾಲದಲ್ಲಿ ಅಥವಾ ತಾಯಿಯವರ ಕಾಲದಲ್ಲಿ, ಯಾಕಂದ್ರೆ ಕೃಷಿ ಅಂತಕ್ಕಂಥದ್ದು ಕೆಲವು ಈಗ ಕೆಲವು ಹೆಣ್ಣು ಮಕ್ಕಳಿಗೆ ಒಂದು ಸ್ವಲ್ಪ ಗಂಡನ ಮನೆಯವರಿಗೆ ಹೋದ್ಮೇಲೆ ಅಲ್ಲಿ ಆರಾಮವಾಗಿರ್ತಕ್ಕಂಥ ಪರಿಸ್ಥಿತಿ ಇರ್ತದೆ. ಹೆಚ್ಚು ಈಗ ಹಳ್ಳಿಗಾಡಿನಲ್ಲೂ ಈಗ ಒಂದು ಸ್ವಲ್ಪ ಆರಾಮ ಸಂಸ್ಕೃತಿ ಬರ್ತಾ ಇದೆ ಈಗ ಒಂದು ಕಡೆಯಿಂದ. ಈ ನಿಟ್ಟಿನಲ್ಲಿ ನಿಮಗೆ ಬಾಲ್ಯದಿಂದ ಎಷ್ಟು ಯಾವ ರೀತಿಯಾದಂಥ ಅನುಭವಗಳು ಇವತ್ತಿನ ಈ ಬೆಳವಣಿಗೆ ಕಾರಣವಾಯಿತು ಅಂತ? ಬಾಲ್ಯದಿಂದ ಅಂತೇಳಿ ಬೆಳಿಗ್ಗೆ ಇದು ಬೇಸಾಯದ ಕೆಲಸ ಇರುವಾಗ ಕೋಣಗಳಿಗೆ ಗದ್ದೆಗೆ ಬಿಟ್ಟು ಅದನ್ನು ಎಲ್ಲ ಇದು ಮಾಡಿ ತಯಾರು ಮಾಡಿ ಅವರಿಗೆ ಎಲ್ಲ ಹಾಕ್ಬೇಕಲ್ಲ, ತಿಂಡಿ ಹಾಕಿ ಮತ್ತೆ ಕೊಂಡೋಗುದು. ಅದು ಒಂದು ಕೋಣ ನಾನು ಇಟ್ಕೊಂಡು ಹೋದ್ರೆ ಇನ್ನೊಂದು ಕೋಣ ತಂದೆ ಇಟ್ಕೊಂಡು ಹಾಗೆ ಬಂದು ಮತ್ತೆ ಅವರು ತಂದೆಗೆ ಮಾಸ್ಟರ್ ಅಲ್ಲ, ಶಾಲೆಗೆ ಹೋಗ್ಬೇಕಾಗ್ತದೆ. ಹಾಗಾಗಿ ನಾನು ಅಡ್ಜಸ್ಟ್ಮೆಂಟ್ ಮಾಡಿ ಅದು ಮಾಡಿ ಮತ್ತೆ ನಾವು ಶಿರುವ ಶಾಲೆಗೆ ನಮ್ಗೆ ನಡೆದುಕೊಂಡು ಹೋಗ್ಬೇಕು. ಪಂಜಿಮಾರ್ ಸೈಡ್ ಇಂದ ನಡೆದುಕೊಂಡು ಹೋಗುವುದು. ಅಲ್ಲಿ ಹೋಗಿ ಶಾಲೆಯಿಂದ ಬಂದ ಕೂಡಲೇ ಸಾಯಂಕಾಲ ಪುನಃ ವೃತ್ತಿ ಉಂಟು. ಅದು ಅವರನ್ನು ದನಕರುಗಳು ಇದ್ದವು, ತುಂಬಾ ಹಟ್ಟಿ ದೊಡ್ಡದು ಮಾಡಿ ಎಲ್ಲ ಕೆಲಸ, ತುಂಬಾ ಕೆಲಸ ಇತ್ತು ತಾಯಿ ಮನೆಯಲ್ಲಿ, ಕಡಿಮೆ ಕೆಲಸ ಇಲ್ಲ ಅಲ್ಲಿ ಸಹ. ಅದು ನಿಮಗೆ ಹೆಚ್ಚಿನ ಮಾಹಿತಿ ಅನುಭವ ಎಲ್ಲ ಅಲ್ಲಿ ಆಗಿದೆ, ತಂದೆಯಿಂದಲೇ ಆಗಿದೆ. ಇಲ್ಲಾಂದ್ರೆ ತಂದೆ ಬಿಡುದಿಲ್ಲ, ಮಾಡ್ಲೇಬೇಕು ನಾವು. ಹೌದೌದು, ಖಂಡಿತ ಖಂಡಿತ. ಆಮೇಲೆ ಇದು ಆರೋಗ್ಯಕ್ಕೂ ಕೂಡ ಪೂರಕವಾದದ್ದು. ಕೃಷಿ ಚಟುವಟಿಕೆಗಳು ಯಾವಾಗ ನಮ್ಮ ಚಟುವಟಿಕೆಯಿಂದ ಇರ್ಲಿಕ್ಕೆ ಪ್ರೇರಣೆ ಮಾಡ್ತದೆ. ಮತ್ತೆ ನಮ್ಗೆ ಈಗ ಬೇಜಾರ ಮಾಡಿ ಸ್ವಲ್ಪ ಕೂತ್ಕೊಳ್ಳಿಕ್ಕೆ ಪುರ್ಸೊತ್ತಿಲ್ಲ, ಎಂತಾದ್ರೂ ನಾವು ಮಾಡ್ತಾ ಇರ್ತೇನೆ, ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಹೌದೌದು, ಅಂದ್ರೆ 2 ಮನೆ ಉಂಟು. ಈಗ ನಾನು ಇಲ್ಲಿ ಮೂಡಬೆಟ್ಟನಲ್ಲಿ ಇದ್ದೇನೆ, ಪಾಂಗಳದಲ್ಲಿ ಒಂದು ಮನೆ ಉಂಟು. ಅಲ್ಲಿ ಸಹ ಹೋಗುವುದು ಬರುವುದು, ಅಲ್ಲಿಯ ಕೆಲಸ ನೋಡುವುದು, ತೆಂಗಿನಕಾಯಿ ಮರ ಎಲ್ಲ ಉಂಟು, ಎಲ್ಲ ಮಾಡ್ತಾ ಇರ್ತೇನೆ. ಖಂಡಿತವಾಗ್ಲೂ ಅಲ್ಲಿ ಇರ್ತಕ್ಕಂಥ ಭೂಮಿಯನ್ನು ಸದ್ಬಳಕೆ ಮಾಡ್ಕೊಳ್ಳಿ, ಎಣಿಸುವ ಕೆಲಸ ಇಲ್ಲ. ಹೌದೌದು. ಹಾಗೆ ಮೇಡಮ್, ತಮಗೆ ನಾನು ಒಂದು ಕೇಳಬೇಕು, ಈ ಒಂದು ನಿಮ್ಮ ಎಷ್ಟು ವರ್ಷಗಳಿಂದ ನಿಮ್ಮ ಪರಿಚಯ, ನಿಮ್ಮ ಸ್ನೇಹ ಜೂಲಿಯಟ್ ಮೇಡಮ್ ಅವ್ರ ಜೊತೆಗೆ? ಅದು ಸುಮಾರು ವರ್ಷ ಹೇಳಲಿಕ್ಕಿಲ್ಲ. ಅದು ಶಾಲಾ ಶಿಕ್ಷಣದ ಅವಧಿಯಿಂದ ಅವರ ಮದುವೆ ಆದ್ರಿಂದ ಅವರ ಮಕ್ಕಳು ನನ್ನ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳು ಇಬ್ಬರು. ಆ ಮಕ್ಕಳು ಕೂಡ ಯಾವ ರೀತಿ ಶಾಲೆಗೆ ಬರ್ತಿದ್ರು, ಅವರ ಕೆಲಸ ಎಲ್ಲ ನಾನು ನೋಡಿದ್ದೇನೆ. ಇವರ ಒಂದು ಮನೆಯ ಚಟುವಟಿಕೆಗಳನ್ನು ನೀವು ಗಮನಿಸುವುದಾದ್ರೆ ವಿಶೇಷತೆ ಏನು ಮೇಡಮ್? ನೀವು ಹೋಗಿ ಬಂದು ಮಾಡ್ತಾ ಇರ್ತೀರಿ. ಹೌದು, ಇವರ ಮನೆಗೆ ಹೋಗಿ ಬಂದು ಇವರ ಮಕ್ಕಳ ಜೊತೆಗೆ ಒಡನಾಟ ಇರ್ತದೆ, ಮತ್ತೆ ಅವರ ಕಾರ್ಯಚಟುವಟಿಕೆಗಳ ಬಗ್ಗೆ ನೋಡಿರ್ತೀರಿ. ಏನು ವಿಶೇಷತೆ ಅನಿಸುತ್ತದೆ ನಿಮಗೆ? ಅವರ ಮಕ್ಕಳು ಅಷ್ಟು ಚಂದ ಮಾಡಿ ಮನೆಯ ಕೆಲಸವನ್ನು ನಿರ್ವಹಿಸ್ತಾರೆ, ತಾಯಿಗೆ ಅಷ್ಟು ಸಹಾಯ ಮಾಡ್ತಾರೆ. ಇವರು ಹೆಚ್ಚಾಗಿ ಮಲ್ಲಿಗೆ ತೋಟದಲ್ಲೇ ಕಾಣ್ತಾರೆ. ಈಗ ಸ್ವಲ್ಪ ಪಂಚಾಯತಿಗೆಲ್ಲ ಹೋಗ್ತಾರೆ. ಮತ್ತೆ ಅದೇ ರೀತಿ ನಮ್ಮ ಚರ್ಚಿನ ಚಟುವಟಿಕೆಗಳು ಅಷ್ಟೇ ಎಷ್ಟು ಮಾಡ್ತಾರೆ, ಅಷ್ಟೇ ಚರ್ಚಿನ ಚಟುವಟಿಕೆಗಳು ಕೂಡ ಇದ್ದಾರೆ. ಮಕ್ಕಳು ಬಹಳಷ್ಟು ಮೃದು, ಹೆಚ್ಚು ಮಾತಿಲ್ಲ, ಬಹಳಷ್ಟು ಬುದ್ಧಿವಂತರು ಮಕ್ಕಳು. ಮನೆ ತಾಯಿಗೆ ಚಂದ ಮಾಡಿ ಸಹಾಯ ಮಾಡ್ತಾರೆ, ಇದು ನಾನು ಗಮನಿಸಿದ್ದೇನೆ. ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಪ್ರಥಮ ಗುರು ಅನ್ನುವ ಮಾತು ಅಲ್ಲಿ ನಿದರ್ಶನವಾಗಿದೆ. ಇವರ ಹಸ್ಬೆಂಡ್ ಇರುವ ಗಂಡ ಇರುವಾಗಲೂ ಕೂಡ ಅವರು ಬಹಳಷ್ಟು ಅನ್ಯೋನ್ಯವಾಗಿ ಒಳ್ಳೆ ಒಟ್ಟಿಗೆ ಜೊತೆಗೆ ಕೆಲಸ ಮಾಡ್ತಿದ್ರು, ಅದು ನಾನು ನೋಡಿದೆ. ಅದು ಒಂದು ಈಗಲೂ ಕೂಡ ಮುಂದುವರಿತಕ್ಕಂಥದ್ದು. ಅವ್ರ ಜೊತೆಗೆ ಕೆಲಸವನ್ನ ಮಾಡ್ತಾ 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 ಆ ಒಂದು ಅನುಭವ ಇವತ್ತು ಕೈ ಹಿಡಿದಿದೆ ಅಂತ. ಇದು ಮಕ್ಕಳಿಗೂ ಕೂಡ ವರ್ಗ ಆಗ್ತಕ್ಕಂಥದ್ದು ಖುಷಿಯ ವಿಚಾರ. ಮುಂಚೆ ರಾತ್ರಿ ಸಹ ನಮ್ಗೆ ರೆಸ್ಟ್ ಇಲ್ಲ. ಇದು ಕೋವಿ ಇಟ್ಕೊಂಡು ಶಿಕಾರಿಗೆ ಹೋಗುದು, ಅದು ಸಹ ಇತ್ತು. ಹೌದು, ಈಗ ಉಂಟು, ಮನೇಲಿ ಉಂಟು, 2 ಕೋವಿ ಉಂಟು. ಅದೆಲ್ಲ ಮಾಡಿದಿರಿ ಮೇಡಮ್? ಹೌದೌದು, ಮಾಡಿದ್ದಾರೆ. ಉಂಟು, ತೊಂದ್ರೆ ಇಲ್ಲ. ಅದು ಸಹ ಕುದುರೆ ಎಲ್ಲ ಎಲ್ಲ ಇದು ಮುಳ್ಳು ಹಂದಿ ಅದೆಲ್ಲ ಇರ್ತದಲ್ಲ, ಕಾಡು ಕೋಣ ಶಿಕಾರಿ ಮಾಡ್ಲಿಕ್ಕೆ. ಹೌದೌದು, ಹೆಚ್ಚಿಗೆ ಇನ್ನಂಜೆಗೆ ಹೋಗುದು ನಾವು ಶಿಕಾರಿಗೆ. ಅಲ್ಲಿ ದೊಡ್ಡ ಇದು ಉಂಟಲ್ಲ, ಬಂಡೆ. ಆ ಬಂಡೆ ಹತ್ರ ಅಲ್ಲಿ ಸುಮಾರು ಬಾರಿ ಶಿಕಾರಿ ಮಾಡ್ತಾರೆ. ಹೌದೌದು, ರಾತ್ರಿ ಎಷ್ಟು 1 ಗಂಟೆ 1:30 ಗಂಟೆ ಆಗ್ತದೆ ಮನೆಗೆ ಬರುವಾಗ. ಮುಳ್ಳು ಹಂದಿ ಜಾಸ್ತಿ. ಅಂದ್ರೆ ಅದು ಮಾವನಿಂದ ಬಂದದ್ದು. ಮಾವನದು ಹಿಂದಿನ ಕಾಲದಲ್ಲಿ ಹೆಚ್ಚು ಅಭ್ಯಾಸ ಇತ್ತು ಶಿಕಾರಿ. ಮಾವನದು ಇದ್ದದ್ದು, ಮತ್ತೆ ಮಾವ ತೀರ್ಕೊಂಡ್ರಲ್ಲ, ಅದರ ನಂತರ ನನ್ನ ಗಂಡನಿಗೆ ಬಂತದ್ದು. ಇದು ಗಂಡ ತೀರ್ಕೊಂಡ್ರಲ್ಲ, ಈಗ 2 ಗೋವಿ ನನ್ನ ಹತ್ರ ಉಂಟು. ಹಾಗೆ ಮೇಡಮ್, ಹಾಗೆ ಒಂದು ಈ ಕೃಷಿ ಸಂಸ್ಕೃತಿಯಲ್ಲಿ ನೀವು ನೋಡ್ತಿದ್ದ ಹಾಗೆ ಮಲ್ಲಿಗೆ ಬಗ್ಗೆ ನೀವು ಹೆಚ್ಚು ಆಸಕ್ತರು, ಮತ್ತೆ ಮಲ್ಲಿಗೆಯನ್ನ ಕೃಷಿ ಮಾಡ್ತಾ ಬಂದಂಥವ್ರು. ಇವತ್ತು ಮಲ್ಲಿಗೆ ಅಂದ ತಕ್ಷಣ ನಿಮ್ಮ ಊರಲ್ಲಿ ಟಕ್ ಅಂತ ನಿಮ್ಮ ಹೆಸರು ನೆನಪಾಗಬಹುದೇನೋ ಭವಿಷ್ಯ. ಆ ಒಂದು ಹಿನ್ನೆಲೆಯಲ್ಲಿ ಮಲ್ಲಿಗೆ ಕೃಷಿ ಬಗ್ಗೆ ತಮಗೆ ಹೆಚ್ಚು ಅನುಭವ ಇದೆ. ಇದ್ರ ಬಗ್ಗೆ ನಾವು ಇನ್ನೊಂದಷ್ಟು ಮಲ್ಲಿಗೆ ವಿಶೇಷತೆ ಏನು ಅನ್ನೋದನ್ನು ನೋಡೋಣ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ.
ವೀಕ್ಷಕರೇ, ಇಬ್ಬರು ಅನುಭವಿ ಸ್ತ್ರೀಯರ ಜೊತೆಗೆ ಇಬ್ಬರು ಅನುಭವಿ ಮಹಿಳೆಯರ ಜೊತೆಗೆ ವಿಶೇಷವಾಗಿ ಸಾಕಷ್ಟು ಅನುಭವಗಳನ್ನು ನಾವು ಹಂಚಿಕೊಳ್ತಾ ಇದ್ದೀವಿ, ಅವರ ವಿಚಾರಧಾರೆಗಳನ್ನು ಹಂಚಿಕೊಳ್ತಾ ಇದ್ದೀವಿ. ಈ ಕಲ್ಚರ್ ಕನ್ನಡಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಅದರಲ್ಲಿ ಒಂದು ಸಣ್ಣ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಕಲ್ಚರ್ ಕನ್ನಡಿ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ವೀಕ್ಷಕರೇ, ಇವತ್ತು ಭಾಳ ಮುಖ್ಯವಾಗಿ ಒಂದು ಮಲ್ಲಿಗೆ ಕೃಷಿ ಗ್ರಾಮೀಣ ಪ್ರದೇಶದಲ್ಲಿ ಇಡೀ ಒಂದು ಮನೆತನವನ್ನು ಯಾವ ರೀತಿಯಾಗಿ ಮುಂದುವರಿಸಬಹುದು ಮತ್ತು ಕೃಷಿ ನಮಗೆ ಬೇರೆ ಬೇರೆ ರೀತಿ ಸಾಮಾಜಿಕ ಕೆಲಸಕ್ಕೆ ಯಾವ ರೀತಿ ಪ್ರೇರಣೆಯನ್ನು ಉಂಟು ಮಾಡಬಹುದು ಅನ್ನುವ ಹಿನ್ನೆಲೆಯಲ್ಲಿ ಅನುಭವಿಗಳು ನಮ್ಮೊಟ್ಟಿಗೆ ಒಂದಷ್ಟು ವಿಚಾರಧಾರೆಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಬನ್ನಿ ಅವರೊಟ್ಟಿಗೆ ಮುಂದುವರಿಯೋಣ. ಮೇಡಮ್, ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಇಬ್ಬರಿಗೂ ಕೂಡ ಸ್ವಾಗತ. ಹಾಗೆ ನೀವು ಮಲ್ಲಿಗೆ ಕೃಷಿಯನ್ನು ಮಾಡ್ತಾ ಬರುವಾಗ ಯಾವಾಗ ನಿಮಗೆ ಮಲ್ಲಿಗೆ ಕೃಷಿ ಮೊದಲಿಗೆ ನಿಮ್ಮ ಬಾಲ್ಯದಲ್ಲಿ ಪರಿಚಯವಾಯಿತು ಮತ್ತೆ ಅದನ್ನ ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡ್ತಾ ಬಂದ್ರಿ ನಿಮಗೆ ನೆನಪಿರುವ ಪ್ರಕಾರ? ಅಂದ್ರೆ ಬಾಲ್ಯದಲ್ಲಿ ಅಲ್ಲಿ ಮುಂಚೆ ಇತ್ತಲ್ಲ, ಅದು ಗೊತ್ತಿತ್ತಲ್ಲ. ಮತ್ತೆ ಮದುವೆ ಆದ ನಂತರ ಇಲ್ಲಿ ಬಂದೆ ಅಲ್ಲ, ಇಲ್ಲಿ ಸಹ ಮಲ್ಲಿಗೆ ಇತ್ತು. ಅದು ಒಳ್ಳೇದಾಯ್ತು ನನಗೆ. ಇಲ್ಲಿ ಗಂಡನ ಮನೆಯಲ್ಲಿಗೆ ಪಾಂಗಳ ಇತ್ತಲ್ಲ, ಅಲ್ಲಿ ಸಹ ತುಂಬಾ ಗಿಡ ಇತ್ತು, ಅಲ್ಲಿ ಸಹ ಒಳ್ಳೆದಾಯ್ತು. ಅದರಿಂದ ಒಳ್ಳೆ ನಂಗೆ ಕಲಿಯುವಂತ ಎಲ್ಲ ಸಿಗ್ತದಲ್ಲ ಅಲ್ಲಿ, ಅದಲ್ಲಿ. ಹಾಗಾಗಿ ಒಳ್ಳೇದಾಯ್ತು ನಂಗೆ. ನೀವು ಕೃಷಿ ಮಾಡೋದ್ರೊಟ್ಟಿಗೆ ಮಲ್ಲಿಗೆ ಕಟ್ಟತಕ್ಕಂಥದ್ದು ಎಲ್ಲ ಚಟುವಟಿಕೆಗಳು ಕೂಡ ಇದನ್ನ ನೀವು ಯಾವ ರೀತಿ ನಿಮ್ಮ ಮಕ್ಕಳು ಸಹ ಮಾಡ್ತಾರೆ? ಹೌದೌದು, ಈಗ ಮಕ್ಕಳು ಸಹ ಮಾಡ್ತಾರೆ. ಮತ್ತೆ ಅವ್ರು ಏನೇ ವಿದ್ಯಾಭ್ಯಾಸವನ್ನ ಮಾಡಿದ್ರು ಕೂಡ ಹೌದು, ತೊಂದರೆ ಇಲ್ಲ. ಅವರದ್ದು ಈಗ ಕಲ್ತಾಗಿದೆ ಅಲ್ಲ. ಅದರ ಜೊತೆಗೆ ಹೌದು, ಒಬ್ಬಳದು ಮದುವೆ ಆಗಿದೆ, ಇನ್ನೊಬ್ಬಳು ಇದ್ದಾಳೆ. ನಿಮ್ಮ ಶಿಕ್ಷಣ ಮೇಡಮ್ ಏನೇನು ಅಭ್ಯಾಸವನ್ನ ಮಾಡಿದ್ರಿ? ನಮ್ದು ಅಂದ್ರೆ ಫಸ್ಟಿಗೆ ಅಲ್ಲಿ ಪಾಂಬೂರ್ ಶಾಲೆ ಅಲ್ಲ, ಅದರ ನಂತರ ಮಂಚಕಲ್ಲು, PUC ಸೆಂಟ್ ಮೇರಿಸ್ ಶಿರ್ವ. ಹೌದು. ನೀವು ಚೈಲ್ಡ್ಹುಡ್ ಇಂದಲೂ ಕೂಡ ಶಾಲೆ ಶಿಕ್ಷಣ ಜೊತೆಗೆ ಕೃಷಿ ಚಟುವಟಿಕೆ ಅಂದ್ರೆ ಅದೇ ಹೇಳಿದಲ್ಲ, ಇದು ಎಲ್ಲ ಬೆಳಿಗ್ಗೆ ಎದ್ದು ಬೇಗ ಎದ್ದು ಕೋಣಗಳದ್ದು ಎಲ್ಲ ಮಾಡಿ ಗದ್ದೆಗೆ ಬಿಟ್ಟು ಮತ್ತೆ ಆಯ್ತು ನಮ್ಗೆ ಹೋಗ್ಲಿಕ್ಕೆ. ಇಲ್ಲ ತಂದೆ ಹೋಗ್ಲಿಕ್ಕೆ ಬಿಡುದಿಲ್ಲ, ಅವರಿಗೆಲ್ಲ ಶಾಲೆಗೆ ಹೋಗ್ಬೇಕಲ್ಲ ಮಾಸ್ಟರ್ ಅಲ್ಲ ಅವರು. ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡಿ ಮತ್ತೆ ಹೋಗುದು. ಅದು ಸಹ ನಡೆದುಕೊಂಡು ಹೋಗ್ಲಿಕ್ಕೆ, ಬಸ್ ಇಲ್ಲ, ಒಳಗಿನ ರಸ್ತೆಯಲ್ಲಿ ಹೋಗ್ಲಿಕ್ಕೆ. ಮೇಡಮ್, ನಿಮ್ಮ ಗ್ರಾಮದಲ್ಲಿ ಮಲ್ಲಿಗೆ ಕೃಷಿ ಅಂದ ತಕ್ಷಣ ನೀವು ನೋಡಿದ ಹಾಗೆ ಜೂಲಿಯಟ್ ಮೇಡಮ್ ಅವ್ರ ಜೊತೆಗೆ ಆ ಒಂದು ಯಾವ ರೀತಿಯಾಗಿ ಸ್ತ್ರೀಯರಿಗೆ ವಿಶೇಷವಾಗಿ ಈ ಕೃಷಿಯಲ್ಲಿ ಒಂದಷ್ಟು ಅವರಿಗೆ ಅನುಕೂಲತೆ ಇದೆ, ಅದನ್ನು ಯಾವ ರೀತಿಯಾಗಿ ಅಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ? ಅಲ್ಲ, ನಮ್ಮಲ್ಲಿ ಮಲ್ಲಿಗೆ ಕೃಷಿ ಪ್ರಾರಂಭವಾದದ್ದು ಈ ಮಹಿಳೆಯರಿಗಾಗಿಯೇ 1934ರಲ್ಲಿ. ಆಗಿನ ನಮ್ಮ ಗುರುಗಳು, ಧರ್ಮಗುರುಗಳೊಬ್ಬರು ನಮ್ಮ ಚರ್ಚೆಗೆ ಬಂದಿದ್ರು. ನಮ್ಮ ಊರು ಬಹಳಷ್ಟು ಬಡತನದಲ್ಲಿತ್ತು. ಅಲ್ಲಿ ಕೇವಲ ಒಂದು ಮಳೆಗಾಲದಲ್ಲಿ ಮಾತ್ರ ಒಂದು ಕೃಷಿ ಇತ್ತು. ಅದೇ ಗೆಣಸು ಅದೆಲ್ಲ ಬೆಳೆಸಿತು. ಇವರನ್ನೆಲ್ಲ ಚೆನ್ನಾಗಿ ಒಂದು ಒಳ್ಳೆಯ ಆರ್ಥಿಕವಾಗಿ ಮುಂದೆ ಬರ್ಬೇಕಂತ ಎಣಿಸಿ ಆ ಫಾದರ್ ಬರ್ಕಳದಿಂದ ನಮ್ಮ ಕೆಲವರು ಮುಖಂಡರನ್ನು ಹಿಡ್ಕೊಂಡು ಈ ಕೃಷಿಯನ್ನಲ್ಲಿ ಮಾಡಿದ್ದು. ಅದು ಮುಖ್ಯವಾಗಿ ನಮ್ಮ ಗಂಡಸರೆಲ್ಲ ಮುಂಬೈಯಲ್ಲಿದ್ದರು, ಹೆಂಗಸರು ಮತ್ತು ಮಕ್ಕಳಿದ್ದರು, ಮತ್ತು ಮಹಿಳೆಯರಿಗೆ ವಿದ್ಯಾಭ್ಯಾಸವೇ ಇರಲಿಲ್ಲ. ಅದಕ್ಕಾಗಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕಾದ ಆರ್ಥಿಕ ಸದೃಢವಾಗಿ ಈ ಮಲ್ಲಿಗೆ ಅಲ್ಲಿಗೆ ಬಂದಿತ್ತು. ಅದರ ನಂತರ ಹೆಚ್ಚಾಗಿ ಈ ಕೃಷಿಯನ್ನು ಮಾಡಿದ್ದೆ ಮಹಿಳೆಯರು. ಇವತ್ತು ನಾನು ಕಲಿತದ್ದು ಕೂಡ ಅದರಿಂದಲೇ. ನಂದು BCom B.Ed ಆದ್ರೆ ಅದು ಇಲ್ಲದಿದ್ದರೆ ನನಗೆ ಖಂಡಿತ ನಾನು ಇಷ್ಟರ ಮಟ್ಟಿಗೆ ಕಲಿಯಲಿಕ್ಕೆ ಆಗ್ತಿರ್ಲಿಲ್ಲ. ನೀವು ಅಭ್ಯಾಸ ಮಾಡುವಾಗ ಮಲ್ಲಿಗೆ ಕೃಷಿಯನ್ನು ಮಾಡ್ತಾ ಜೊತೆಗೆ ಶಿಕ್ಷಣವನ್ನ ಪಡ್ಕೊಂಡು? ಹೌದು, ನಾವು ಮಾಡ್ಲೇಬೇಕಾದ್ರೆ ನಾವು ಸಾಯಂಕಾಲ ನೀರು ಡಬ್ಬಿಯಲ್ಲಿ ತುಂಬಿಸಿ, ಟ್ಯಾಂಕಿಯಲ್ಲಿ ತುಂಬಿಸಿ, ಬೆಳಿಗ್ಗೆ ಅದನ್ನು ಹಾಕಿ ಮತ್ತೆ ಪರೀಕ್ಷೆ ಸಮಯದಲ್ಲಿ ಪುಸ್ತಕ ಮೇಲೆ ಇಟ್ಟು ನಾವು ನಮ್ಮ ಈಗ ಅವರು ಕೊಡ್ತಿದ್ರಲ್ಲ ಹಾಗೆಯೇ ಕಟ್ಟಿ ನಾವು ಅದೇ ಹಣದಿಂದ ನಾವು ಕಲ್ತದ್ದು. ಬೇರೆ ನಮ್ಗೆ ಆರ್ಥಿಕವಾಗಿ ಏನು ಇರಲಿಲ್ಲ. ಖಂಡಿತ. ನಿಮ್ಮ ಗ್ರಾಮೀಣ ಭಾಗಗಳಲ್ಲಿ ಈ ರೀತಿಯಾದಂತಹ ಶಿಕ್ಷಣಕ್ಕೆ ಬಹಳ ಮುಖ್ಯವಾಗಿ ಈಗ ಇಲ್ಲಿ ಪಕ್ಕದಲ್ಲಿ ನಿಮ್ಮನ್ನು ನೋಡ್ಬೋದು, ಜೂಲಿಯಟ್ ಮೇಡಮ್ ನೋಡ್ಬೋದು. ಇದಕ್ಕೆ ನೀವು ಯಾಕಂದ್ರೆ ನಿಮ್ಮ ಬಾಲ್ಯದಿಂದಲೂ ಕೃಷಿಯ ಚಟುವಟಿಕೆಗಳ ಜೊತೆಗೆ ನೀವು ಬೆಳೆದು ಬಂದಂಥವ್ರು, ಮತ್ತೆ ಉತ್ತಮವಾದಂಥ ಶಿಕ್ಷಣವನ್ನು ಪಡೆದುಕೊಂಡು ಇವತ್ತಿನ ಸಮಾಜಕ್ಕೆ ಒಂದಷ್ಟು ನಿಮ್ಮಿಂದ ಶಿಕ್ಷಣ ಸೇವೆ ಮತ್ತು ಸಾಮಾಜಿಕ ಸೇವೆ ಎರಡನ್ನೂ ಕೂಡ ನೀಡತಕ್ಕಂಥ ಪ್ರಯತ್ನ ಮಾಡ್ತಾ ಬಂದರೆ ಇಡೀ ಗ್ರಾಮಕ್ಕೆ ಈ ರೀತಿಯಾದಂಥ ಪೂರಕ ವಾತಾವರಣ ಹೇಗೆ ಅಲ್ಲಿ ನಿರ್ಮಾಣ ಆಯಿತು ಅಂತಕ್ಕಂಥದ್ದು ಮೇಡಮ್? ಅಂದ್ರೆ ಯಾರಾದರೂ ನಿಮ್ಮ ಗುರುಗಳು ಅಥವಾ ಆ ಗ್ರಾಮಕ್ಕೆ ಯಾರಾದರೂ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಅಥವಾ ಈ ರೀತಿ ಏನಾದರೂ ಅಂದ್ರೆ ಆ ಗುರುಗಳೇ ಮೊದಲು ಅಲ್ಲಿ ಶಾಲೆ ಒಂದು ಬೇರೆಯವರ ಕೈಲಿದ್ದ ಶಾಲೆಯನ್ನು ತಾನು ತೆಗೆದುಕೊಂಡು ಮ್ಯಾನೇಜ್ ತಗೊಂಡು ತಾನು ಸ್ಟಾರ್ಟ್ ಮಾಡಿದ ನಂತರ ಅವರು ಹುಡುಗಿಯರಿಗೆ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ಅದೇ ನಮ್ದು ಸೈಂಟ್ ಜೋನ್ಸ್ ಪ್ರಾಥಮಿಕ ಶಾಲೆ. ಅಲ್ಲಿಂದ ವಿದ್ಯಾಭ್ಯಾಸ. ಮತ್ತೆ ನಮ್ಮ ಮಹಿಳೆಯರು ಅಲ್ಲಿವರೆಲ್ಲ ಹೆಚ್ಚು ವಿದ್ಯಾವಂತರು, ಅವರಿಗೆ ಬರೀಲಿಕ್ಕೆಲ್ಲ ಬರ್ತಿರ್ಲಿಲ್ಲ. ಆದ್ರೆ ತಮ್ಮ ಮಕ್ಕಳು ಕಲಿಯಬೇಕಂತ ಒಂದು ಇಚ್ಛೆಯಿಂದ
ಮತ್ತೆ ಶಂಕರ್ಪುರದವರನ್ನು ಮಕ್ಕಳನ್ನೆಲ್ಲ ಇನ್ನಂಜೆ ಶಾಲೆಗೆ ಪ್ರೌಢಶಾಲೆಗೆ ಅವರು ಕಳಿಸಿ ವಿದ್ಯಾಭ್ಯಾಸ ಕೊಡಿಸಿದ್ರು ಕೇವಲ ಮಲ್ಲಿಗೆಯ ಆರ್ಥಿಕ ಪರಿಸ್ಥಿತಿಯಲ್ಲಿ ಮಾತ್ರ. ಬಹಳ ಕಷ್ಟಪಟ್ಟು ಮತ್ತೆ ಇವತ್ತು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ. ಹೆಚ್ಚಿನವರು ಎಲ್ಲರಿಗೂ ಮಲ್ಲಿಗೆ ಕಟ್ಟಲಿಕ್ಕೆ ಬರ್ತದೆ. ಖಂಡಿತ. ಹಾಗೆ ಮೇಡಮ್, ತಾವು ಕೂಡ ಈಗ ರಾಜಕೀಯ ಜೀವನದಲ್ಲಿ ಒಂದು ಸ್ಥಳೀಯ ಸರ್ಕಾರದಲ್ಲಿ ಒಂದು ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತಾ ಇದ್ದೀರಿ. ನಿಮ್ಮ ಕೃಷಿ ಜೀವನ, ಅದರಲ್ಲೂ ವಿಶೇಷವಾಗಿ ಮಲ್ಲಿಗೆ ಆಗಿರ್ಬೋದು, ಭತ್ತದ ಬೇಸಾಯದ ಬಗ್ಗೆ ಒಂದಷ್ಟು ಹೇಳಲೇಬೇಕು ಮೇಡಮ್. ಭತ್ತದ ಬೇಸಾಯವನ್ನು ಹೇಗೆ ಮಾಡ್ತೀರಿ, ಅದನ್ನು ನಾಟಿ ಕೆಲವು ಟ್ರೈನಿಂಗ್ ಎಲ್ಲ ಕೊಡ್ತೀರಿ ಅಂತ ಗೊತ್ತಾಯಿತು, ವರ್ಕ್ಶಾಪ್ಸ್ ಎಲ್ಲ ಮಾಡ್ತೀರಿ, ಪವರ್ ಟಿಲ್ಲರ್ ಅಂತ ಎಲ್ಲ ಗೊತ್ತಾಯಿತು. ಇದೆಲ್ಲ ಹೇಗೆ ನಿರ್ವಹಿಸ್ತೀರಿ ಮತ್ತು ಇದರದ ತರಬೇತಿಯನ್ನು ಎಲ್ಲಿ ಪಡ್ಕೊಂಡ್ರಿ, ಹೇಗೆ? ತರಬೇತಿ ಕೃಷಿ ಇಲಾಖೆ, ನಮ್ಮ ಕೃಷಿ ಇಲಾಖೆ ತರಬೇತಿ ನಮಗೆ ಮುಂಚಿನಿಂದಲೂ ನಾವು ಹೋಗ್ತಾ ಇದ್ದೇವೆ. ಅಲ್ಲಿ ಅದು ಒಳ್ಳೆ ನಂಟು ಉಂಟು ನಮ್ಗೆ. ಅಲ್ಲಿ ಎಲ್ಲ ಇದು ಮತ್ತೆ ಟಿಲ್ಲರ್ ನನ್ನ ಗಂಡ ಊರಲ್ಲಿ ಇರುವಾಗ ಟಿಲ್ಲರ್ ತೆಗೆದುಕೊಂಡೆಲ್ಲ ಉಳುಮೆಗೆ ನಮ್ಗೆಲ್ಲ ಆಗ್ತದಲ್ಲ ಅಂತ ಹೇಳಿ ಅವರು ತೆಗೆದುಕೊಂಡದ್ದು. ಅದು ಟಿಲ್ಲರ್ ಇನ್ನೂ ಸಹ ಉಂಟು. ಫಸ್ಟಿಗೆ ನಮ್ಮ ತಂದದ್ದು ಟಿಲ್ಲರ್ ನಾವೇ. ಅದು ಈಗ ಸಹ ಉಂಟು, ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಈಗ ಸಹ ಗದ್ದೆ ಉಳುಮೆ ಆಗ್ತಾ ಉಂಟು ಅಲ್ಲಿ. ಹೌದೌದು. ಹಾಗಾಗಿ ಅದು ತೆಗೆದುಕೊಂಡದ್ದು ಒಂದು ಲೆಕ್ಕದಲ್ಲಿ ಒಳ್ಳೇದೇ ಆಯ್ತು. ಅಂದ್ರೆ ಯಾರಿಗಾದ್ರೂ ಕೊಡ್ಲಿಕ್ಕೆ ಆಗ್ತದಲ್ಲ, ಬರ್ತದಲ್ಲ. ಹಾಗಾಗಿ ಅದೊಂದು ಉಪ ಉದ್ಯಮವೂ ಕೂಡ ಆಗ್ತದೆ ಮನೆಗೆ, ಸೈಡ್ ಬಿಸ್ನೆಸ್ ಕೂಡ ಆಗ್ತದೆ. ಮತ್ತೆ ಅದರದ್ದು ನೀವು ಟ್ರೈನಿಂಗ್ ಕೊಡ್ಲಿಕ್ಕೆ ಅದು ಕೆಲಸ ಚಂದ ಗೊತ್ತಿರೋದ್ರಿಂದ ಅದು ಸಹ ಆಗ್ತದೆ ನಿಮ್ಮ ಕಡೆಯಿಂದ. ಮೇಡಮ್, ಈ ನಿಮ್ಮ ಒಂದು ಈಗ ನೋಡಿ, ಒಂದು ಸಾಮಾಜಿಕ ಬದುಕು, ಅಲ್ಲಿ ಒಂದಷ್ಟು ನಿಮ್ಮ ಊರಲ್ಲಿ ಏನೇ ಸಮಸ್ಯೆ ಬರಲಿ, ಈಗಂತೂ ನೀವು ಮಾಡ್ಲೇಬೇಕಾಗ್ತದೆ. ಒಂದು ಅಧ್ಯಕ್ಷರಾಗಿ ಅಲ್ಲಿ ಹೋಗಿ ಭೇಟಿ ಮಾಡಿ ಸಮಸ್ಯೆ ತುಂಬಾ ಬರ್ತದೆ, ಅದು ಸಾಲ್ವ್ ಮಾಡ್ತೇನೆ. ಹೌದು, ಇದೆಲ್ಲ ಒಂದ್ ಕಡೆಗೆ. ಮತ್ತೆ ನಿಮ್ಮ ವೈಯಕ್ತಿಕ ಬದುಕು, ಮನೆ, ಮತ್ತೆ ಔದ್ಯೋಗಿಕ ಬದುಕು, ಈ ಮಲ್ಲಿಗೆ ಕೃಷಿ ಆಗಿರ್ಬೋದು, ಇನ್ನೊಂದು ಭತ್ತದ ಕೃಷಿ ಆಗಿರ್ಬೋದು, ಇದೆಲ್ಲವನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಿ ನೀವು? ತೊಂದ್ರೆ ಇಲ್ಲ, ಅಷ್ಟು ಏನು ಇದಿಲ್ಲ. ಅಂದ್ರೆ ಮಗಳಿದ್ದಾಳಲ್ಲ, ಮಲ್ಲಿಗೆ ನಾವು ಬೆಳಿಗ್ಗೆ ಬೇಗ ಎದ್ದು ನಾನು ಉಳಿದದೆಲ್ಲ ಕೆಲಸ ಮಾಡಿ ಮತ್ತೆ ನಾವು ಇಬ್ಬರು ಸಹ ಮಲ್ಲಿಗೆ ತೆಗಿಲಿಕ್ಕೆ ಹೋಗ್ತೇವೆ. ಮಲ್ಲಿಗೆ ತೆಗೆದು ಎಲ್ಲ ಇದು ಮಾಡಿ ಮತ್ತೆ ಕಟ್ಲಿಕ್ಕೆ ಬೇರೆ ಮನೆ ಅವರ ಹತ್ರ ಕೊಟ್ಟು ನಾನು ಮತ್ತೆ ಪಂಚಾಯತಿಗೆ ಹೋಗಿ. ಹಾಗೆ ಅವರು ಸಪೋರ್ಟ್ ಮಾಡ್ತಾರೆ, ಸಪೋರ್ಟ್ ಫುಲ್ ಇದ್ದಾರೆ. ಹೌದು, ಈಗ ನೋಡಿದ್ರಲ್ಲ ಎಲ್ಲರೂ ಕಟ್ತಾ ಇದ್ದಾರಲ್ಲ, ಅದೇ ನಾವು ಒಟ್ಟಿಗೆ ಕೂತ್ಕೊಂಡು ಅಲ್ಲಿ ಕಟ್ತು ಮತ್ತೆ ನಾನು ಹೋಗುದು, ಅವ್ರು ಮತ್ತೆ ಕೊಡ್ತಾರೆ ಅಲ್ಲಿ. ಹೀಗೆ ಒಂದು ಮನೆಯ ಕಂಪ್ಲೀಟ್ ವಾತಾವರಣವನ್ನ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ತಕ್ಕಂತ ಒಂದು ಕುಶಲತೆ ನಿಮಗಿದೆ. ಹೌದೌದು, ಬೋರ್ ಆಗುದಿಲ್ಲ, ಏನು ಬೇಜಾರಲ್ಲಿ ಕೂತ್ಕೊಳ್ಳೋದು ಅದು ಏನು ಇಲ್ಲ. ಎಂತಾದ್ರೂ ಕೆಲಸ ಮಾಡ್ತಾ ಇರ್ತೇನೆ, ಇಲ್ಲದ್ರೆ ಬೇರೆ ಅವರು ಅವರ ಸಮಸ್ಯೆ ಇಟ್ಕೊಂಡು ಬರ್ತಾರೆ, ಅದಕ್ಕೆ ಪರಿಹಾರ ಎಂತ ಮಾಡುದಾದ್ರೆ ಅದು ಮಾಡಿ ಮಾಡ್ತೇವೆ. ಈಗ ಅದೊಂದು ಒಳ್ಳೇದಾಗಿ ಕಲಿತಿದ್ದೇನೆ, ದೇವರ ದಯೆಯಿಂದ ಜನರಿಗೆ ಒಂದು ಒಳ್ಳೇದಾಗ್ಲಿ. ಖಂಡಿತ. ಇಲ್ಲಿವರೆಗೆ ಈಗ ಎಷ್ಟು ಕಾಲ ಆಯ್ತು ಮೇಡಮ್ ನೀವು ಈಗ ಸೇವೆಯನ್ನು ಮಾಡ್ಲಿಕ್ಕೆ ಪಂಚಾಯತ್ನಲ್ಲಿ? ಸೇವೆ ಅದೇ ಮುಂಚೆ ಮೆಂಬರ್ ಅಲ್ಲ, ಈಗ ಅದರಲ್ಲಿ ಮೊನ್ನೆ ಕಳೆದ ಒಂದು 6 ತಿಂಗಳು, ಒಂದು ವರ್ಷ ಆಯ್ತು. ಅಧ್ಯಕ್ಷರಾಗಿ. ಈಗ ನೀವು ಅಧ್ಯಕ್ಷರಾದ್ಮೇಲೆ ಯಾವ್ಯಾವ ಚಟುವಟಿಕೆ ಸ್ವಲ್ಪ ಚುರುಕು ಮುಟ್ಟಿಸಿದ್ದೀರಿ? ಈಗ ಏನು ತೊಂದರೆ ಇಲ್ಲ, ಅಂದ್ರೆ ನಮ್ಮ ಸ್ಟಾಫ್ ಅದೆಲ್ಲ ಒಳ್ಳೇದುಂಟು. ಹೌದು, ಮುಂಚಿನ ಹಾಗೆ ಇಲ್ಲ, ಎಲ್ಲ ಕೆಲಸ ನಾವು ಮಾಡಿಕೊಡ್ತೇವೆ ಜನರಿಗೆ. ಅದರಿಂದ ನಮ್ಗೆ ಮಾತನಾಡ್ಲಿಕ್ಕೆ ಹಿಂದಿನಿಂದ ಮಾತನಾಡ್ಲಿಕ್ಕೆ ತೊಂದರೆ ಎಲ್ಲರೂ ಇಲ್ಲದ್ರೆ ಹೇಳ್ತಾರಲ್ಲ, ನಾವು ಯಾಕೆ ಹೋಗ್ಬೇಕು ಪಂಚಾಯತಿಗೆ, ಕೆಲಸ ಯಾವುದೂ ಆಗುದಿಲ್ಲ ಅಂತ ಹೇಳ್ತಾರಲ್ಲ. ಹಾಗೆ ಏನಿಲ್ಲ, ಪರಿಸ್ಥಿತಿ ಬಂದವರಿಗೆಲ್ಲ ಕುತ್ಕೊಳ್ಳಿಸಿ ಅವರ ಹತ್ರ ಮಾತನಾಡಿಸಿ ಅವರ ಕೆಲಸವನ್ನು ಮಾಡಿಕೊಡ್ತೇವೆ. ಹೌದು, ಉಪಾಧ್ಯಕ್ಷರಿದ್ದಾರೆ ನಮ್ಮೊಟ್ಟಿಗೆ, ಒಳ್ಳೆ ರೀತಿಯಲ್ಲಿ ಆಗ್ತಾ ಉಂಟು. ನಿಮ್ಮ ಇಡೀ ಸಿಬ್ಬಂದಿ ನಿಮ್ ಜೊತೆಗೆ ಸಹಕಾರ ಇದ್ದಾರೆ, ತೊಂದರೆ ಇಲ್ಲ. ಅಲ್ಲಿಯೂ ಕೂಡ ಒಂದು ಅದು ಚಾಲೆಂಜಿಂಗ್ ಇರ್ತಕ್ಕಂತ ಎಲ್ಲಾ ಸಿಬ್ಬಂದಿಗಳನ್ನ ಒಂದು ಸಹಕಾರಕ್ಕೆ ತೆಗೆದುಕೊಳ್ಳೋದು, ಅದು ಕೂಡ ಒಂದು ಎಂತ ಮಾಡುದು, ಸಾಮಾಜಿಕ ಸೇವೆ ಅಲ್ಲ, ಆಗ್ಲೇಬೇಕಲ್ಲ, ಅದು ಮಾಡ್ತೇವೆ. ಮೇಡಮ್, ನಿಮ್ಮ ಗ್ರಾಮದ ಈ ಒಂದು ರಾಜಕೀಯ ಜೀವನದಲ್ಲಿ ಇವರಿಗೆ, ಜೂಲಿಯಟ್ ಮೇಡಮ್ ಅವರಿಗೆ ವಿಶೇಷವಾಗಿ ಅವರ ಪಂಚಾಯತ್ ವಲಯದಲ್ಲಿ ಆಗಿರ್ಬೋದು, ಮತ್ತು ಅವರ ಕೃಷಿ ಬದುಕಿನಲ್ಲಿ ಆಗಿರ್ಬೋದು, ಮತ್ತು ಅವರ ಮನೆಯ ಒಂದು ಬದುಕಿನಲ್ಲಿ ಆಗಿರ್ಬೋದು, ಎಲ್ಲ ಒಂದು ಒಡನಾಡಿಗಳು ಯಾವ ರೀತಿಯಾಗಿ ಅವರಿಗೆ ಪ್ರೋತ್ಸಾಹವನ್ನು ಕೊಡುವುದನ್ನು ಗಮನಿಸ್ತೀರಿ ನೀವು? ಮತ್ತು ಕೆಲವೊಬ್ಬರು ಏನಾದರೂ ಹಿಂದೇಟಾಗ್ತಕ್ಕಂಥದ್ದು, ಈ ರೀತಿಯನ್ನು ನೋಡಿದಾಗ ಅವರು ಯಾವ ರೀತಿಯಾಗಿ ನಿರ್ವಹಿಸೋದನ್ನು ಗಮನಿಸಿದ್ರಿ? ಅವರ ನೆರೆಮನೆಯವರು ಅವರಿಗೆ ತುಂಬಾ ಸಹಾಯ ಮಾಡ್ತಾರೆ. ಅಲ್ಲಿ ಹತ್ತಿರದಲ್ಲಿ ತುಂಬಾ ಮನೆಗಳಿವೆ, ಅವರಿಗೆ ತುಂಬಾ ಸಹಾಯ ಮಾಡ್ತಾರೆ. ಈಗ ಚರ್ಚ್ ವತಿಯಿಂದಲೂ ಧರ್ಮಗುರುಗಳಿಂದ ಹಿಡಿದು ಎಲ್ಲರೂ ಅವರಿಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಆ ಕೆಲಸಗಳಲ್ಲಿ. ಖಂಡಿತ. ಇವತ್ತು ಏನಾಗಿದೆ ಅಂದರೆ, ಒಂದು ನಮ್ಮ ಸುಮಾರು ಒಂದಷ್ಟು 33% ಏನೋ ಈಗ ಒಂದು ಚರ್ಚೆ ಆಗ್ತಾ ಇದೆ ನೋಡಿ, ರಾಜಕೀಯದಲ್ಲಿ ಅಥವಾ ರಾಜಕಾರಣದ ಸೇವೆಯಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ. ಇದು ಕೆಲವು ಕಡೆ ಅಪ್ಲೈ ಮಾಡುವಾಗ ವಿಫಲತೆ ಆಗಿದ್ದು ಉಂಟು. ಅವರಿಗೆ ಸರಿಯಾದ ಅನುಭವ ಅಥವಾ ಜ್ಞಾನ ಅಥವಾ ಸಂಬಂಧಪಟ್ಟ ಕೌಶಲ್ಯಗಳು ಇಲ್ಲ ಅನ್ನೋದಿಲ್ಲಿ. ಇಲ್ಲಿ ನಿಮ್ಮ ಗ್ರಾಮಕ್ಕೆ ಅದು ತುಂಬ ವಿರುದ್ಧವಾಗಿದೆ. ನಿಮ್ಮ ಗ್ರಾಮದಲ್ಲಿ ಜೂಲಿಯಟ್ ಮೇಡಮ್ ಅವರಿಗೆ ಅದು ಖಂಡಿತವಾಗಲೂ ಆ ಒಂದು ಕೌಶಲ್ಯ ಒದಗಿದೆ. ಅವರು ಒಬ್ಬ ಮಹಿಳೆಯಾಗಿ, ಒಬ್ಬರು ಅನುಭವಿ ಕೃಷಿಕರಾಗಿ
ಅದನ್ನು ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಬಹುದು ಅನ್ನೋದಕ್ಕೆ ಉತ್ತಮ ನಿದರ್ಶನವಾಗಿದೆ. ಈ ರೀತಿಯಲ್ಲಿ ಎಲ್ಲರೂ ಕೂಡ ಒಂದು ಬೇರೆ ಬೇರೆ ಪಂಚಾಯತ್ಗಳಲ್ಲಿ ಮಹಿಳೆಯರು ಸದಸ್ಯರು ಏನಿರ್ತಾರೆ ಈಗ ಅವರಿಗೆ ತಮ್ಮ ಒಂದು ಸಲಹೆಗಳೇನು ಮೇಡಮ್? ಇವರ ಯಾವ ಒಂದಷ್ಟು ಚಟುವಟಿಕೆಗಳನ್ನು ಅವ್ರಿಗೆ ಮಾರ್ಗದರ್ಶನ ನೀಡಲಿಕ್ಕೆ ಅದನ್ನು ಫಾಲೋ ಮಾಡ್ಬೋದು ಅಂತ ಹೇಳ್ತೀರಿ? ಅಂದ್ರೆ ಆ ಒಂದು ಹುದ್ದೆಗೆ ಹೋದ ನಂತರ ಅದಕ್ಕೆ ಸರಿಯಾದವರೇ ಹೋಗ್ಬೇಕಲ್ಲ. ಖಂಡಿತ ಅಲ್ಲ. ಹೆಚ್ಚಾಗಿ ಈಗ ನಾವು ಗಮನಿಸಿದಾಗ ಅಂತವರು ಹೋದ ಹಾಗೆ ಕಾಣ್ತಾ ಇಲ್ಲ. ಇಲ್ಲಿ ಇದು ನಮಗೆ ಒಂದು ನಮ್ಮ ಭಾಗ್ಯವಂತ ಎಣಿಸಬಹುದು. ಯಾಕೆಂದ್ರೆ ಇವರು ಎಷ್ಟು ಚಟುವಟಿಕೆ ಒಳ್ಳೆಯವರು ಇದ್ದಾರೆ, ಅಂತವರೇ ಮುಖ್ಯವಾಗಿ ಈ ಅಂತ ಹುದ್ದೆಗಳನ್ನು ಅಲಂಕರಿಸಬೇಕು ಮಹಿಳೆಯರು. ಆಮೇಲೆ ಒಂದು ವೇಳೆ ಅವಕಾಶವಾದ್ರೂ ಕೂಡ ಈ ರೀತಿಯ ಒಂದಷ್ಟು ವಿಶೇಷವಾದಂತ ವ್ಯಕ್ತಿಗಳನ್ನ ಭೇಟಿಯಾಗೋದಾಗ್ಲಿ, ಅವರಿಂದ ಗೈಡೆನ್ಸ್ ತಗೊಳ್ಳೋದಾಗ್ಲಿ, ಅದೆಲ್ಲವನ್ನು ಕೂಡ ಮಾಡಿದ್ರೆ ಖಂಡಿತ ಅವ್ರಿಗೂ ಬಂದಂತ ಒಂದು, ಯಾಕಂದ್ರೆ ಯಾರು ಹುಟ್ಟದ ಕಲಿಯೋದಿಲ್ಲ, ಅದು ಕಲಿತಾ ಕಲಿತಾ ಬದುಕು, ಅದು ಕೂಡ ಹಾಗೆ ಅಲ್ಲ. ಸರ್ಕಾರದ ಕೆಲವು ನಿಯಮ ಕೂಡ ಇದೆ, ಅದೇ ಇಂಥವರೇ ಇರ್ಬೇಕು, ಇಂಥವರೇ. ಹಾಗೆ ಇವಾಗ ಎಲ್ಲರೂ ಒಂದೇ ರೀತಿಯವರು ಅಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಸುಮಾರು ಉಂಟಲ್ಲ. ಖಂಡಿತ. ಯಾಕಂದ್ರೆ ಇವತ್ತು ಈ ರೀತಿಯಾದಂಥ ಒಂದು ನಿದರ್ಶನಗಳು ಸಿಕ್ಕಾಗ ಒಂದು ವೈಯಕ್ತಿಕ ಬದುಕು ಮತ್ತೆ ಸಾಮಾಜಿಕ ಬದುಕು ಮತ್ತೆ ರಾಜಕೀಯ ಬದುಕು ಎಲ್ಲವನ್ನೂ ಒಂದು ಹಂತದಲ್ಲಿ ಅಥವಾ ಒಂದು ಕ್ರಮದಲ್ಲಿ ಜೋಡಿಸಿಕೊಂಡು ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಅದೊಂದು ಸವಾಲಿನ ಕೆಲಸ. ಒಂದು ಕುಟುಂಬದಲ್ಲಿ ಮಕ್ಕಳು ಸಹಕಾರ ಕೊಡ್ತಿರೋದಿಲ್ಲ, ಈ ಕಡೆ ಗಂಡ ಇದ್ರೆ ಗಂಡ ಸಹಕಾರ ಕೊಡೋದಿಲ್ಲ, ಅಥವಾ ಊರಿನವ್ರ ಸಹಕಾರ, ಹೀಗೆ ಅವ್ರು ಏನೋ ಒಂದು ಮಾಡೋ ಹಂಬಲ ಇದ್ರೂ ಕೂಡ ಎಲ್ಲೋ ಕೊರತೆ ಕಾಣ್ತಾ ಇರ್ತದೆ. ಅದು ಸಿಗ್ತಕ್ಕಂಥದ್ದು ಭಾಗ್ಯವೇ ಸರಿ. ಅದನ್ನ ಮಾಡ್ಕೊಳ್ತಕ್ಕಂಥ ಕೌಶಲವೂ ಕೂಡ ನಮಗೆ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಜೂಲಿಯಟ್ ಮೇಡಮ್ ಅವರಿಗೆ ಒಂದಷ್ಟು ಅಭಿನಂದನೆ ಸಲ್ಲಿಸ್ಬೇಕು. ನಾವು ಅದನ್ನು ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ರೆ ಮತ್ತೆ ನಿಮಗೂ ಕೂಡ ಸಲ್ಲಿಸ್ಬೇಕು. ಯಾಕಂದ್ರೆ ನೀವು ಆ ಥರದವ್ರಿಗೆ ಒಂದಷ್ಟು ಗೈಡೆನ್ಸ್ ಮಾಡ್ತಕ್ಕಂಥದ್ದು, ಆ ಒಡನಾಟವನ್ನು ಬೇಯಿಸ್ತಕ್ಕಂಥದ್ದು, ಮತ್ತು ನಿಮ್ಮ ಅನುಭವಗಳನ್ನು ಶೇರ್ ಮಾಡ್ಕೊಳ್ತಕ್ಕಂಥದ್ದು, ಇದೆಲ್ಲವೂ ಭಾಳ ಪ್ರಮುಖವಾದದ್ದು. ಈ ಉದ್ದೇಶದಿಂದಲೇ ನಮ್ಮ ವೀಕ್ಷಕರು ಕೂಡ ಸಾಕಷ್ಟು ಜನ ಸದಸ್ಯರಾಗ್ತಾ ಇರ್ತಾರೆ ಮಹಿಳೆಯರು. ಇವತ್ತು ಅವಕಾಶವಿದೆ, ಅವರೆಲ್ಲರಿಗೂ ಕೂಡ ಒಂದಷ್ಟು ಈ ಥರದ ಮಾರ್ಗದರ್ಶನ ಸಿಗಲಿ ಅಂತಕ್ಕಂಥದ್ದೇ ನಮ್ಮ ಆಶೆ ಮೇಡಮ್. ಹಾಗೆ ಭಾಳ ಮುಖ್ಯವಾಗಿ ಇವತ್ತು ಒಂದು ಮಕ್ಕಳ ವಿದ್ಯಾಭ್ಯಾಸವಾದ, ಏಕೆಂದರೆ ನೀವೊಂದು ಗ್ರಾಮೀಣ ಪ್ರದೇಶದಲ್ಲಿ, ಇವತ್ತು ಸಿಟಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಸಿಟಿಯಲ್ಲಿ ಅವರು ಮಕ್ಕಳಿಗೆ ಹೆಚ್ಚಿನ ಕೆಲಸಗಳಿರೋದಿಲ್ಲ, ವಿದ್ಯಾಭ್ಯಾಸ, ಟ್ಯೂಷನ್ನು, ಸ್ಕೂಲು, ಕಾಲೇಜು ಇಷ್ಟೇ ಇರ್ತದೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಹಾಗಲ್ಲ. ನೀವೊಂದು ಕೆಲಸ ಮಾಡಿದ್ರೆ ಮಕ್ಕಳು ಇನ್ನೊಂದು ಕೆಲಸ ಮಾಡಬೇಕು, ಹೀಗೆ ಮನೇಲಿ ಇರೋರೆಲ್ಲ ಒಂದೊಂದು ಕೆಲಸ ಮಾಡ್ತಾ ಇರ್ಬೇಕಂತ. ಈಗ ಕೆಲವರು ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಒಂದು ಆತಂಕ ಶುರುವಾಗಿದೆ. ಮನೆ ಕೆಲಸವನ್ನು ಮಾಡ್ತಾ ಹೋಗ್ಬಿಟ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಸರಿ ಆಗೋದಿಲ್ಲ, ಹಾಗೆ ಹೀಗೆ ಅವ್ರಿಗೆ ಕಂಪ್ಲೀಟ್ ನಾವು ಒಂದು PGಯಲ್ಲೂ ಹಾಸ್ಟೆಲ್ನಲ್ಲೂ ಇಟ್ಟು ಓದಿಸೋದು, ಹಾಗೆ ಹೀಗೆ ಎಲ್ಲ ಹೊಸ ಒಂದು ಪದ್ಧತಿನೇ ಶುರುವಾಗಿದೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತೀರಿ ಮೇಡಮ್? ಅದು ಸರಿ ಕಾಣುದಿಲ್ಲ. ಮಕ್ಕಳ ತಾಯಿ ತಂದೆಯವರ ಒಟ್ಟಿಗೆ ಇದ್ದು ಮಕ್ಕಳು ಕಲಿತರೆ ಅದೇ ಒಳ್ಳೇದು ಜೀವನ. ಹೌದೌದು. ಇದು ಹಾಸ್ಟೆಲ್ ಅಲ್ಲಿ ಮಕ್ಕಳನ್ನು ಎಲ್ಲೆಲ್ಲಿ ಹಾಕುವುದು ಅದು ನಂಗೆ ಒಳ್ಳೆ ಅಂತ ಆಗುದಿಲ್ಲ. ಅಂದ್ರೆ ಸರಿ ಆಗುದಿಲ್ಲ. ಮನೆಯಲ್ಲಿ ನಾವು ಒಟ್ಟು ಇದ್ದು ಒಟ್ಟು ಶಾಲೆಗೆ ಮುಂಚೆನೆ ಅವರಿಗೆ ಇರ್ಲಿಲ್ವಾ, ಮಾಡ್ಲಿಲ್ವಾ ಕೆಲಸ ಎಲ್ಲ? ಮಕ್ಕಳನ್ನು ಸಾಕಿ ಕೆಲಸ, ಗದ್ದೆ ಕೆಲಸ ಎಲ್ಲ ಮಾಡಿ ಎಷ್ಟು ಕೆಲಸ ಮಾಡಿದ್ದಾರೆ, ತೋಟದ ಕೆಲಸ ಎಲ್ಲ ಮಾಡಿಕೊಂಡು ಇದ್ದಿರಲ್ಲ. ಹಾಗೆಲ್ಲ ಇದ್ರೆ ಅದೊಂದು ವಿಶೇಷ. ಅದೇ ಅಷ್ಟೇ ಹೇಳುದು. ಖಂಡಿತ. ಮತ್ತಷ್ಟು ಚರ್ಚೆಯನ್ನು ಮುಂದುವರಿಸೋಣ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ವೀಕ್ಷಕರೇ, ಬಹಳ ಮುಖ್ಯವಾಗಿ ಇವತ್ತಿನ ಕಲ್ಚರ್ ಕನ್ನಡಿಯಲ್ಲಿ ಇಬ್ಬರು ಅನುಭವಿಗಳ ಜೊತೆ ಒಂದಷ್ಟು ವಿಚಾರಧಾರೆಗಳನ್ನು ಹಂಚಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಕಲ್ಚರ್ ಕನ್ನಡಿ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ ವೀಕ್ಷಕರೇ. ಇವತ್ತಿನ ಕಲ್ಚರ್ ಕನ್ನಡಿ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಇವತ್ತು ಜೂಲಿಯಟ್ ವೀರಾ ಡಿಸೋಜಾ ಮೇಡಮ್ ಅವರು ಜೊತೆಗೆ ಕ್ಲಾರಾ W ಮೆಂಡೋನ್ಸಾ ಮೇಡಮ್ ಅವರು ನಮ್ಮೊಟ್ಟಿಗೆ ತಮ್ಮ ಬದುಕಿನ ಒಂದಷ್ಟು ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಒಂದು ಸ್ತ್ರೀಯರು ಬೆಳವಣಿಗೆ ಆಗಬೇಕಾದ್ರೆ ವ್ಯಕ್ತಿತ್ವ ಆಗಿರ್ಬೋದು, ಸಾಮಾಜಿಕ ಕೆಲಸಗಳ ಕಾರ್ಯಗಳಾಗಿರ್ಬೋದು, ಈ ನೆಲೆಗಟ್ಟಿನಲ್ಲಿ ಯಾವ ರೀತಿ ನಾವು ಬದುಕನ್ನು, ಯಾಕೆಂದರೆ ಕೆಲವರು ಕೃಷಿ ಮಾಡೋದಕ್ಕೆ ಇವತ್ತು ಹಿಂದೇಟಾಗ್ತಕ್ಕಂಥದ್ದು, ಸಂಕೋಚವನ್ನು ಪಡ್ಕೊಳ್ತಕ್ಕಂಥದ್ದು, ಈ ಎಲ್ಲವುಗಳನ್ನು ದಾಟಿ ನಾವು ಮುಂದೆ ಹೇಗೆ ಬರಬಹುದು ಅನ್ನೋದಕ್ಕೆ ಉತ್ತಮ ನಿದರ್ಶನ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಸಂಚಿಕೆಯನ್ನು ನಾವು ಹೆಚ್ಚು ವಿಶೇಷತೆಯನ್ನು ತೋರಿಸುವ ಪ್ರಯತ್ನ ಅಥವಾ ಹುಡುಕುವ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಮೇಡಮ್, ಇಬ್ಬರಿಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಸ್ವಾಗತ.
ಹಾಗೆ ನಾನು ಮೊದಲಿಗೆ ಆರಂಭದಲ್ಲಿ ಕೇಳ್ತಾ ಇದ್ದೆ ವಿದ್ಯಾಭ್ಯಾಸ ಕುರಿತಂತೆ, ಯಾಕಂದರೆ ನೀವು ಕೃಷಿಯನ್ನು ಮಾಡ್ತಾ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡ್ತಾ ಈ ಒಂದು ಪ್ರಾಕ್ಟಿಕಲ್ ಶಿಕ್ಷಣ ಒಂದು ಕಡೆಗೆ, ಪ್ರಾಯೋಗಿಕ ಶಿಕ್ಷಣ, ಯಾಕಂದರೆ ಕೃಷಿ ಚಟುವಟಿಕೆ ಇದು ಒಂದು ದೇಹಕ್ಕೆ ವ್ಯಾಯಾಮ ಮತ್ತು ಅಲ್ಲಿ ಅನುಭವಗಳು, ಇದು ಒಂದು ಶಿಕ್ಷಣವೇ ಸರಿ. ಇದೆಲ್ಲವೂ ಬಹಳ ಮುಖ್ಯ ನಮಗೆ. ಇವತ್ತು ಗಾಂಧೀಜಿಯವರ ಮೂಲ ಶಿಕ್ಷಣದ ಪದ್ಧತಿ ಆಗಿರ್ಬೋದು, ಒಂದಷ್ಟು ಏನು ಇದು ಮಾಂಟೆಸರಿ ಅವರು ಮುಂತಾದವರದ ದೊಡ್ಡ ದೊಡ್ಡ ಶಿಕ್ಷಣ ತಜ್ಞರ ಏನು ಒಂದಷ್ಟು ಬಾಲ್ಯೋದ್ಯಾನ ಇನ್ನೊಂದು ಮುನ್ನೊಂದು ಎಲ್ಲವೂ ಕೂಡ ಕೃಷಿಯಲ್ಲಿ ಇದೆ ಅಂತಕ್ಕಂಥದ್ದು. ಬೇಸಿಕಲಿ ಇಂಥ ಶಿಕ್ಷಣವನ್ನು ನಾವು ಕಂಪ್ಲೀಟಾಗಿ ಇದನ್ನು ಬಿಟ್ಟು ಖಾಲಿ ಇವತ್ತು ಟ್ಯೂಷನ್ನು ಸ್ಕೂಲು ಇದರಲ್ಲೇ ನಮ್ಮ ಮಕ್ಕಳಿಗೆ ಅದು ಶಿಕ್ಷಣ ಸರಿ, ಆದರೆ ಎಷ್ಟರ ಮಟ್ಟಿಗೆ ಒಂದು ನಮಗೆ ಪುಷ್ಟಿಯನ್ನು ಕೊಡ್ತದೆ ಅನ್ನೋ ನೆಲೆಗಟ್ಟಿನಲ್ಲಿ ಇದಕ್ಕೆ ನಿಮ್ಮ ಮನೆಯ ವಾತಾವರಣದಲ್ಲಿ ನೀವು ಯಾವ ರೀತಿ ಚಿಕ್ಕಂದಿನಿಂದ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಅಭ್ಯಾಸ ಮಾಡ್ತಾ ಬಂದ್ರಿ? ಅವರಿಗೆ ಎಲ್ಲ ಕೆಲಸ ಎಲ್ಲ ಕಲಿಸಿ ಮಕ್ಕಳಿಗೆ ಮೊದಲೇ ಹೇಳುದು ನಾನು, ಎಂತ ಇದ್ರು ಈಗ ನೋಡಿ ಮದುವೆ ಆಗಿ ಗಂಡನ ಮನೆಗೆ ಹೋಗಿದ್ದಾಳೆ, ಇಲ್ಲಿ ಕಲಿತದ್ದು ಅವಳಿಗೆ ಅಲ್ಲಿ ಒಳ್ಳೇದಾಯ್ತು, ಈಗ ಎಲ್ಲ ಕೆಲಸ ಮಾಡ್ತಾಳೆ ಅವಳು. ಹೌದು, ಮಾಡಿ ಮತ್ತೆ ಬ್ಯಾಂಕ್ಗೆ ಕೆಲಸಕ್ಕೆ ಹೋಗ್ತಾಳೆ ಅವಳು ಬಾಂಬೆಯಲ್ಲಿ. ಇವಳು ಸಹ ಈಗಾಗಲೇ ಬೆಳಿಗ್ಗೆ ಮಲ್ಲಿಗೆ ನನ್ನೊಟ್ಟಿಗೆ ಮಲ್ಲಿಗೆಗೆ ಬರ್ತಾಳೆ. ಮಲ್ಲಿಗೆ ಬರುವುದು, ನಾಯಿಗಳನ್ನು ಹೊರಗೆ ಒಳಗೆ ಕೊಂಡೋಗ್ಬೇಕಲ್ಲ, ನಾಯಿಗಳು ಇದ್ದೇವಲ್ಲ, ಅದೆಲ್ಲ ಮಾಡಿ ಮತ್ತೆ ಮಲ್ಲಿಗೆ ತೆಗೆದು ಮತ್ತೆ ಅವಳು ಹೋಗ್ತಾಳೆ. ನಾನು ಮತ್ತೆ 10:10ವರೆಗೆ ನಾನು ಹೋಗುವುದು. ಹೌದು, ಹಾಗಾಗಿ ನಮ್ಮ ಕೆಲಸ ಆಗ್ತದೆ. ಮತ್ತೆ ಕಟ್ಲಿಕ್ಕೆ ಅವರು ನೆರೆ ಮನೆಯವರು ಕಟ್ಟಿ ಕೊಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಹೌದು, ಅವಳು ಸಹ ಬರ್ತಾಳೆ, ಸೈಡಿನವಳು ಬಂದು ತೆಗೆದುಕೊಂಡು ಹೋಗ್ತಾಳೆ ಮತ್ತೆ. ಹಾಗೆ ಒಂದು ಹಂತವಾಗಿ ಒಟ್ಟಿಗೆ ಈಗ ಒಟ್ಟು ಸೇರಿ ಮಾಡಿದ್ರೆ ಎಂತ ಕೆಲಸ ಆದ್ರೂ ಮಾಡಬಹುದು. ಖಂಡಿತ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ಜೊತೆಗೆ ಹಿರಿಯರ ಒಡನಾಟದಲ್ಲಿ ಮಕ್ಕಳು ಬೆಳೆಯೋದ್ರಿಂದ ಒಂದು ಪ್ರಾಯೋಗಿಕ ಶಿಕ್ಷಣವೂ ಕೂಡ ಸಿಗ್ತದೆ ಅಂತಕ್ಕಂಥ. ಅವಳಿಗೆ ಈಗ ನಾನು ಬಾ ಹೋಗು ಅಂತ ಏನು ಹೇಳುದಿಲ್ಲ, ಆದ್ರೂ ಅವಳು ಕೆಲಸ ಮಾಡ್ತಾಳೆ, ಸೀದಾ ಹೂವಿನ ಗಿಡಕ್ಕೆ ಬರ್ತಾಳೆ ಅವಳು. ಖಂಡಿತ ಮೇಡಮ್, ಈಗ ನೀವು ನೋಡಿದ ಹಾಗೆ ನಿಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ನಿಮ್ಮ ವಿದ್ಯಾರ್ಥಿಗಳಲ್ಲಿ ಅಥವಾ ನಿಮ್ಮ ಈ ಒಂದು ವಿಶೇಷವಾಗಿ ನಿಮ್ಮ ಭಾಗದ ವಿದ್ಯಾರ್ಥಿಗಳಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ಮಕ್ಕಳಿಗೆ ಆಸಕ್ತಿ ಇರೋದನ್ನು ಗಮನಿಸ್ತಾ ಇದ್ದೀರಾ ಅಂತ? ಯಾಕಂದರೆ ಕೆಲವು ಈಗಾಗಲೇ ಸಿಟಿ ಭಾಗಗಳಲ್ಲಿ ಅಲ್ಲಿ ಇಲ್ಲಿ ಒಂದು ಇಲ್ಲಿಯ ಮೂಲ ಭಾಷೆ ತುಳು ಆಗಿರ್ಬೋದು ಅಥವಾ ಕನ್ನಡ ಆಗಿರ್ಬೋದು, ಇನ್ನೊಂದು ಅದು ಕೊಂಚ ಕಡಿಮೆ ಆಗ್ತಾ ಇದೆ. ಆಂಗ್ಲ ಭಾಷೆ, ಮತ್ತೊಂದು ಬೇರೆ ಭಾಷೆಗಳ ಅಥವಾ ಶಿಕ್ಷಣಕ್ಕೆ ಬೇಕಾದದ್ದು ಅಥವಾ ಯಾವುದೋ ವಿದೇಶಕ್ಕೆ ಹೋಗಿ ಅಲ್ಲಿ ಒಂದು ಉದ್ಯೋಗವನ್ನು ಅರಸ್ತಕ್ಕಂಥ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ಇವತ್ತು ಆಧುನಿಕ ಬದುಕಿನಲ್ಲಿ ಸಿಗ್ತಾ ಇದೆ. ಇದೆಲ್ಲದರ ಮಧ್ಯೆಯೂ ಕೃಷಿ ಬಗ್ಗೆ ಒಂದು ಅನುಭವಗಳನ್ನು ತೆಗೆದುಕೊಳ್ಳುತ್ತಾ ಊರಲ್ಲಿ ಲಭ್ಯವಿರತಕ್ಕಂಥ ಶಿಕ್ಷಣವನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ನಿಮ್ಮ ಗ್ರಾಮದಲ್ಲಿ ಏನಾದರೂ ವಿಶೇಷ ಅವಕಾಶಗಳಿದ್ದಾವೆ ಅಂತ ನೀವು ನೋಡಿದ ಹಾಗೆ? ಅಂದರೆ ನಾನು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳ ಮುಖ್ಯೋಪಾಧ್ಯಾಯನಿ. ನಮ್ಮ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಆಸಕ್ತಿ ಉಂಟು. ಯಾಕಂದ್ರೆ ಅವರು ಸ್ವಲ್ಪ ಬಡ ಕುಟುಂಬದಿಂದ ಬಂದವರು ಮತ್ತು ಅದರಲ್ಲಿ ಕೆಲವರು ಬೆಳಿಗ್ಗೆ ಬೇರೆಯವರ ಮನೆಗೆ ಮಲ್ಲಿಗೆ ತೆಗೆದು ಹಾಕಿ ಬರ್ತಿದ್ದಾರೆ. ಯಾಕಂದ್ರೆ ಫೀಸಿಗಾಗಿ ಎಲ್ಲ ಅವರಿಗೆ ಆಸಕ್ತಿ ಉಂಟು. ಅದ್ರಲ್ಲಿ ನಮ್ಮವರು ಹೆಚ್ಚಿನವರು ಈಗ ನಮ್ಮ ಊರಿಗಿಂತ ಮಕ್ಕಳಿಗಿಂತ ಹೊರಗಿನ ವಲಸೆ ಬಂದ ಮಕ್ಕಳೇ ತುಂಬಾ ಇದ್ದಾರೆ. ಅವರು ಕೂಡ ಇದನ್ನ ಈಗ ಮಲ್ಲಿಗೆಯನ್ನು ಕಲ್ತಿದ್ದಾರೆ. ತೆಗಿಲಿಕ್ಕೆ ಅವರು ತೆಗೆದು ಶಾಲೆಗೆ ಬರ್ತಿದ್ರು. ಮೇಡಮ್, ಹಾಗೆ ಈಗ ಒಂದು ನಾವು ವಿಶ್ಲೇಷಣೆ ಮಾಡಬೇಕಾದಂಥದ್ದು, ಶಾಲೆಗಳಲ್ಲಿ ಇವತ್ತು ಕೃಷಿ ಚಟುವಟಿಕೆಗಳು ಮುಂಚೆ ಇತ್ತು. ವನ ಮಹೋತ್ಸವ ಮಾಡ್ತಕ್ಕಂಥದ್ದು ಅಥವಾ ಶಾಲಾ ಗಾರ್ಡನಲ್ಲಿ ಸಣ್ಣ ಸಣ್ಣ ಕೊತ್ತಂಬರಿ ಪ್ಲಾಂಟೇಶನ್ ಮಾಡೋದು, ಇನ್ನೊಂದು ಪ್ಲಾಂಟೇಶನ್ ಮಾಡೋದು, ಮಕ್ಕಳಿಗೆ ಒಂದು ಪ್ರಾಯೋಗಿಕ ಅನುಭವನ ಕೊಡ್ತಕ್ಕಂಥ ಒಂದು ಸಂತೆ ವಾರಕ್ಕೆ ಒಂದು ಏನು ಮಾಡೋದು. ನಾವು ಚಿಕ್ಕಂದಿನಲ್ಲಿದ್ದಾಗ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಣದ ಒಂದಷ್ಟು ನೆನಪುಂಟು ನಮಗೆ. ದೈಹಿಕ ಶಿಕ್ಷಕರು ಇದನ್ನು ವಾರದಲ್ಲಿ 1-2 ದಿವಸ, ಮತ್ತು ಆಟದ ಕ್ಲಾಸ್ ಆದಮೇಲೆ ಕೊನೆಯಲ್ಲಿ ಆ ಒಂದು ನಮ್ಮ ಸಣ್ಣ ಸಣ್ಣ ಒಂದು ಜಾಗ ಕೊಟ್ಟು ಅದರಲ್ಲಿ ನೀರು ಹಾಕಿ ಅದನ್ನು ಬೆಳೆಸ್ತಕ್ಕಂಥದ್ದು, ಅದನ್ನು ಕೊನೆಗೆ ಒಂದು ದಿವಸ ಸೀಡ್ ಕೊಟ್ಟು ಅದೆಂತ ಒಂದಷ್ಟು ಇತ್ತು ಆ ಚಟುವಟಿಕೆ. ಈಗ ಇತ್ತೀಚಿನ ಒಂದು ಇದರಲ್ಲಿ ಹಳ್ಳಿಗಳಲ್ಲಿ ಕೂಡ ಈ ಸಂಸ್ಕೃತಿ ಎಲ್ಲ ಒಂದು ಕಡೆ ಕಡಿಮೆ ಆಗ್ತಾ ಇದೆ. ಇದನ್ನ ಯಾವ ರೀತಿಯಾಗಿ ಉಳಿಸ್ಕೊಳ್ಳುವ ಪ್ರಯತ್ನ ಮಾಡಬಹುದು ಅಂತಕ್ಕಂಥದ್ದು? ಒಂದು ಕಡೆಯಿಂದ ಹೆತ್ತವರು ಅವರು ಪ್ರೋತ್ಸಾಹ ಇಲ್ಲ ಮಕ್ಕಳಿಗೆ ಶಾಲೆಗಳಲ್ಲಿ ಕೆಲಸ ಮಾಡಿಸುವುದಕ್ಕೆ, ಮತ್ತು ಕೆಲವು ಕಡೆ ಸ್ಥಳದ ಕೊರತೆ ಕೂಡ ಉಂಟು. ಸ್ಥಳದ ಕೊರತೆ ಉಂಟು, ಸ್ಥಳ ಇಲ್ಲ. ಎಲ್ಲದಿದ್ದರೆ ಸ್ವಲ್ಪ ಆಸಕ್ತಿ ಉಂಟು ಹಾಗೆ ಮಾಡಬಹುದೇನ. ಅದೇ ವನಮಹೋತ್ಸವ ನಡೀತದೆ ಮತ್ತು ಗಿಡಗಳು ಬೆಳೆಸಿದ್ರೆ ಅದಕ್ಕೆ ನೀರು ಹಾಕುವ ಈ ಮರ ನನ್ನದು ಅದೆಲ್ಲ ಮಾಡಿದ್ದೆ, ಅದೆಲ್ಲ ಮಾಡ್ತಾ ಇದ್ದೀವಿ. ಈಗ ಅದು ಸ್ವಲ್ಪ ಯಾಕಂದ್ರೆ ನಾವೆಲ್ಲ ಓದುವಾಗ ಅಥವಾ ನಾವು ಇತ್ತೀಚಿನವರು ನಿಮಗೆ ಅನುಭವಕ್ಕೆ ಚಂದ ಬಂದಿರ್ತದೆ. ಆಗ ಏನಾಗ್ತದೆ, ಒಂದಷ್ಟು ಮರಗಳಂದ್ರೆ ಆಗ ನಮ್ಮ ಶಾಲೆಗಳಲ್ಲಿ ಹೆಚ್ಚಿನ
ಅಲ್ಲಿ ಕೆಲಸ ಮಾಡೋರು ಇರ್ತಿರ್ಲಿಲ್ಲ, ಆ ಪ್ಯೂನ್ಗಳಾಗಿರ್ಲಿ ಇನ್ನೊಬ್ರು ಮುನ್ನೊಬ್ರು ಯಾರು ಕೆಲಸ ಮಾಡೋರು ಇರ್ತಿರ್ಲಿಲ್ಲ. ಅಲ್ಲಿ ನಮ್ಮ ಶಾಲೆಯ ಕಸವನ್ನು ನಾವೇ ಗುಡಿಸ್ಕೊಳ್ಬೇಕು, ನಮ್ಮ ಶಾಲೆಯಲ್ಲಿ ನೆಟ್ಟಿರ್ತಕ್ಕಂಥ ಸಸಿಗಳಿಗೆ ದಿನನಿತ್ಯ ನೀರನ್ನು ಹಾಕ್ತಕ್ಕಂಥದ್ದು, ಒಂದಷ್ಟು ಅಲ್ಲಿ ಸಣ್ಣ ಪುಟ್ಟ ಗಾರ್ಡನ್ ಥರ ಮಾಡಿಕೊಂಡು ಅದಕ್ಕೆ ನೀರನ್ನು ಹಾಕ್ತಕ್ಕಂಥದ್ದು, ಮತ್ತು ಸಂಜೆ ಶಾಲೆ ಬಿಟ್ಟ ಮೇಲೆ ಒಂದು ಯಾರಾದ್ರೂ ಅದನ್ನ ಹಾಳು ಮಾಡ್ತಾರೆ ಹಾಗೆ ಹೀಗೆ ಒಂದನ್ನು ನೋಡಿ ಬರ್ತಕ್ಕಂಥದ್ದು. ಶಾಲೆ ಜೊತೆಗೆ ಅಷ್ಟೊಂದು ಒಡನಾಟಗಳು ಇರ್ತಿತ್ತು ಆಗ. ಬೆಳಿಗ್ಗೆ 10 ಗಂಟೆಯಿಂದ ಈಗ 5 ಗಂಟೆ ಟರ್ಮ್ ಮಾಡಿದ್ದಾರೆ. ಹಾಗೆಲ್ಲ ಶಿಕ್ಷಕರು ಒಂದಷ್ಟು ಬೇಗ ಬಂದು ಒಂದಷ್ಟು ಅದೆಲ್ಲ ಗಮನಿಸೋದು, ಮತ್ತು ಹೋಗುವಾಗ ಒಂದು ಅರ್ಧ ಗಂಟೆ ಅದರ ಜೊತೆಗಿದ್ದು ಮಕ್ಕಳಿಗೆ ಅದು ಹಾಗೆ ಹೀಗೆ ಅದೆಲ್ಲ ಇತ್ತು. ಈಗ ಅದು ಕಡಿಮೆ ಆಗ್ತಾ ಇದೆ ನೋಡ್ಲಿಕ್ಕೆ. ಅದು ಒಂದು ರೀತಿ ಒಂದು ಸಣ್ಣ ಒಂದು ವಿಭಿನ್ನವಾದ ಶಿಕ್ಷಣವನ್ನೇ ನಾವು ಕಳೆದುಕೊಳ್ತಾ ಇದ್ದೀವೇನೋ ಅಂತ ಅನಿಸ್ತದೆ ಆ ರೀತಿಯಲ್ಲಿ. ಅದು ಖಂಡಿತ ಮತ್ತೆ ಡೆವಲಪ್ ಆದರೆ ಒಳ್ಳೆ ಬೆಳವಣಿಗೆ ಅಂತಕ್ಕಂಥದ್ದು. ಯಾಕಂದರೆ ಇವತ್ತಿನ ಶಿಕ್ಷಣ ಈಗ ಒಳ್ಳೆ ಟ್ರೈನಿಂಗ್ ಉಂಟು, ಹೇಗೆ ಕೌಶಲ್ಯಗಳೆಲ್ಲ ಹೇಳ್ಕೊಡ್ತಾರೆ ಟೀಚರ್ಸ್ ಆದವರಿಗೆ. ಮಾರ್ಕ್ಸ್ ಹೆಚ್ಚು ತೆಗಿಲಿಕ್ಕೆ ಏನೇನು ಬೇಕು ಅದೆಲ್ಲವೂ ಕೂಡ ಇದೆ. ಹಾಗೆ ಒಂದಷ್ಟು ಪ್ರಾಯೋಗಿಕ ಅನುಭವಗಳು ಕಡಿಮೆ ಆಗ್ತಾ ಇದೆ. ಇದು ಬೆಳವಣಿಗೆ ಆಗಿದ್ರೆ ಒಳ್ಳೆಯದು ಅಂತಕ್ಕಂಥದ್ದು ಮೇಡಮ್ ಅಲ್ವಾ? ಖಂಡಿತ. ಹಾಗೇನೆ ಮೇಡಮ್, ತಾವು ಕೂಡ ಈಗ ಬಹಳ ಮುಖ್ಯವಾಗಿ ಒಂದು ರಾಜಕೀಯ ಪ್ರತಿನಿಧಿಗಳಾಗಿ ಅಥವಾ ಸ್ಥಳೀಯರಲ್ಲಿ ಒಂದು ಸೇವಕರಾಗಿ, ನಮ್ಮ ಜನಸೇವಕರಾಗಿ ನೀವು ಯಾವ ಯಾವ ಕೆಲಸಗಳನ್ನ ಮುಂದೆ ಮಾಡಬೇಕು ಅಂತಕ್ಕಂಥ ಮನೋಭಾವನೆ ನಿಮ್ಮಲ್ಲಿದೆ ಅಥವಾ ಯೋಚನೆಗಳಿದ್ದಾವೆ ನಿಮ್ಮ ಗ್ರಾಮಕ್ಕೆ? ಉಂಟು. ಗ್ರಾಮ ಒಳ್ಳೇದಾಗಬೇಕು ಅಂತ ಹೇಳಿ ಹೆಚ್ಚಿಗೆ ಅಂದ್ರೆ ನಮ್ಗೆ ಸ್ವಚ್ಛತೆಯ ಕಡೆಗೆ ಗಮನ ಕೊಡ್ಲಿಕ್ಕೆ ತುಂಬಾ ಮನಸ್ಸುಂಟು. ಆದ್ರೂ ಎಂತ ಮಾಡುದು, ನಾವು ಈಗ ಹಾಲಿಕ್ರಾಸ್ ಆಗ್ಲಿ ಅಲ್ಲಿ ಎಲ್ಲ ಕಸ ಹಾಕ್ತಾ ಇರ್ತಾರೆ, ಎಲ್ಲಿ ಹಾಕಿದ್ರು ಆದ್ರೂ ನಾನು ರಸ್ತೆಯಲ್ಲಿ ಅಂತೂ ಬಿದ್ರೆ ಅದನ್ನು ಹೆಕ್ಕಿಕೊಂಡು ಎಂತಾದ್ರೂ ಮಾಡಿ ಮನೆಯಲ್ಲಿ ಟಿಲ್ಲರ್ ಅದು ಡೀಸೆಲ್ ಉಂಟಲ್ಲ ಅದು ಹಾಕಿ ಆದ್ರೂ ಬೆಂಕಿ ಕೊಡ್ತೇನೆ ನಾನು. ಅಂದ್ರೆ ನಂಗೆ ಅದು ನೋಡ್ಲಿಕ್ಕೆಲ್ಲ ಆಗುದಿಲ್ಲ. ಅಲ್ಲಿ ಅಚ್ಚಡ ಕ್ರಾಸ್ ಅಲ್ಲಿ ತುಂಬಾ ಹಾಕ್ತಾರೆ, ಅಲ್ಲಿ ಅದು ತುಂಬಾ ಇದಾಗ್ತದೆ. ಒಮ್ಮೊನ್ನೆ ಹೋಗಿ ನಾವು ಎಲ್ಲ ಕ್ಲೀನ್ ಮಾಡಿ ಇದು ಮಾಡುವಾಗ ವಿರೋಧ ಪಾರ್ಟಿಯವರು ಬಂದು ಮತ್ತೆ ಅದು ಇದು ಮಾಡಿ ಅವರದ್ದು ಇದಾಯ್ತು ಮಾಡಿ ಅಂತ ಹೇಳಿದ್ರು. ಯಾರು ಮಾಡಿದ್ರು ಆಯ್ತು, ಇಲ್ಲಿ ಕಸ ಹೋದ್ರೆ ಆಯ್ತು ಅಷ್ಟೇ, ಯಾರು ಮಾಡ್ಲಿ ಆ ಪಕ್ಷ ಈ ಪಕ್ಷ ಅಂತ ನಾವು ಇದು ಕೊಡುದಿಲ್ಲ ಅಂತ ಹೇಳಿದ್ರು. ಮತ್ತೆ ಅದು ಖಾಲಿ ಆಯ್ತು. ಈಗ ಪುನಃ ನೋಡಿ, ಇವತ್ತು ಬರುವಾಗ ನೋಡ್ತೇನೆ ಪುನಃ ಹಾಗೆಲ್ಲೇ ಉಂಟು. ಎಷ್ಟು ಮಾಡಿದ್ರು ಇಲ್ಲ. ಯಾಕೆ ಅವರ ಮನೆಯ ಕಸ ಅವರೇ ಇದು ಮಾಡಿದ್ರೆ ಒಳ್ಳೇದಲ್ಲ. ಮನೆಯಲ್ಲಿ ಸ್ವಲ್ಪ ಇದು ಹಾಕಿ ಸುಟ್ಟು ಬಿಟ್ರೆ ಇದು ಅಲ್ಲೇ ತನಕ ಬಿಸಾಡ್ಲಿಕ್ಕೆ ಬರ್ಬೇಕಾ? ಎಸತ್ತು ಬೈಕಲ್ಲಿ ಹೋಗುವಾಗ ಎಸತ್ತು ಬಿಸಾಡೋದು ಅದೊಂದು ದೊಡ್ಡ ಸಮಸ್ಯೆ ಆಗಿದೆ. ಎಲ್ಲರೂ ಬರುವುದು ಸರ್ಕಾರದ ಮೇಲೆ, ನಾವಿದ್ದೇವಲ್ಲ ನಾವು ಮಾಡ್ಬೇಕು ಅಂತ ನಾವು ಮಾಡ್ತೇವೆ, ಮಾಡುದಿಲ್ಲ ಅಂತ ಏನಿಲ್ಲ. ನಾವು ಉಪಾಧ್ಯಕ್ಷರು ಮತ್ತೆ ನಮ್ಮ ಇವರಿದ್ದಾರಲ್ಲ ಕೆಲಸದವರು, ಅವರಿಗೆ ಕೊಂಡೋಗೊಮ್ಮೆ ಎಲ್ಲ ಸುಟ್ಟು ಇದು ಮಾಡಿದ್ದೇವೆ. ಪುನಃ ಹಾಕ್ತಾ ಇರ್ತಾರೆ, ಎಂತ ಮಾಡ್ಲಿಕ್ಕೆ ಎಂತ ಆಗ್ತದೆ. ಆದ್ರೂ ಒಂದು ಕಡೆ ನಮ್ಮ ಗ್ರಾಮ ಅಂದ್ರೆ ನಾವೆಲ್ಲರೂ ಅದಕ್ಕೆ ಸದಸ್ಯರು, ಯಾರೋ ಈಗ ಪ್ರತಿನಿಧಿಗಳು ಮಾತ್ರ ಮಾಡೋದಲ್ಲ, ಎಲ್ಲರಿಗೆ ಮಾಡ್ಬೋದು, ತೊಂದ್ರೆ ಇಲ್ಲ. ಕೆಲಸ ಮಾಡೋದಕ್ಕೆ ಏನು ಇದಿಲ್ಲ ಅದರಲ್ಲಿ. ಆದ್ರೆ ಈಗ ಏನಾಗಿದೆ ಅಂತ ಅಂದ್ರೆ ಮೆಂಟಾಲಿಟಿ ಅಂದ್ರೆ ಅವರೇ ಮಾಡ್ಬೇಕು. ಪಂಚಾಯತ್ನವರು ಯಾಕೆ ಮಾಡುದಿಲ್ಲ, ಅವರಿಗೆ ಮಾಡ್ಬೋದಲ್ಲ ಅಂತ ಹೇಳಿ ಅದೇ ಒಂದು ಅವರ ತಲೆಯಲ್ಲಿ ಇದು ಈ ಅಭ್ಯಾಸ ಕಡಿಮೆ ಆಗ್ಬೇಕು. ಹೌದೌದು. ಯಾಕಂದ್ರೆ ಇವತ್ತು ಗ್ರಾಮಗಳಲ್ಲಿ ಇರ್ತಕ್ಕಂಥ ಅಂಗಡಿ ಮುಂಗಟ್ಟುಗಳ ತ್ಯಾಜ್ಯವನ್ನ ಒಟ್ಟು ಮಾಡಿ ಒಂದ್ ಕಡೆ ಹಾಕಿ, ಅಥವಾ ಅದಕ್ಕೆ ಸಂಬಂಧಪಟ್ಟ ಒಂದು ಜಾಗ ಮಾಡಿರ್ತಾರೆ, ಅಲ್ಲಿ ಆದ್ರೆ ಹಾಕಿದ್ರೆ, ಅಥವಾ ಅದಕ್ಕೆ ಏನದನ್ನ ಟ್ರಮ್ ಮುನ್ನೊಂದು ಇದು ಮಾಡ್ಕೊಂಡಿರ್ತಾರೆ ವ್ಯವಸ್ಥೆ ಗಾಡಿಗಳಿಗೆ, ಅದಕ್ಕೆ ಸರಿಯಾದ ರೀತಿಯಲ್ಲಿ ಕೊಡುವುದಾದ್ರೆ ಖಂಡಿತವಾಗ್ಲೂ ಸ್ವಚ್ಛತೆಯನ್ನ ಕಾಪಾಡಬಹುದು. ಈಗ ಅದು ಬಿಟ್ಟು ಯಾವ್ದೋ ಶಾಲೆ ಪಕ್ಕದಲ್ಲಿ, ಪಂಚಾಯತ್ ಪಕ್ಕದಲ್ಲಿ ಲೈಸೆನ್ಸ್ ಕೊಡುವಾಗಲೇ ನಾವು ಹೇಳ್ತೇವೆ, ಇದು ಕಸವದ್ದು ನೀವೇ ವಿಲೇವಾರಿ ಮಾಡ್ಬೇಕು, ಅದು ಅಲ್ಲಿ ಬಿಸಾಡ್ಲಿಕ್ಕೆ ಬಿಸಾಡಬಾರದು ಅಂತ ಹೇಳಿದ್ರು ಸಹ ಇಲ್ಲ. ನಾವು ಹೇಳುವಾಗ ಹಾ ಅಂತ ಹೇಳ್ತಾರೆ, ಮತ್ತೆ ಇಲ್ಲ, ಹಿಂದುಗಡೆ ಬೇರೆ ಹಾಗೆ ಆಗ್ತದೆ. ಖಂಡಿತ ಇದು ನಾವು ದೇಶದಾದ್ಯಂತ ಇವತ್ತು ಸ್ವಚ್ಛ ಎಲ್ಲ ಮಾತಾಡ್ತೇವೆ. ಎಷ್ಟರ ಮಟ್ಟಿಗೆ ನಾನು ಎಷ್ಟು ನನ್ನ ಸ್ವಚ್ಛತೆ, ನಮ್ಮ ಮನೆಯ ಸ್ವಚ್ಛತೆಯನ್ನ ಅಥವಾ ನಮ್ಮ ಬೀದಿಯ ಸ್ವಚ್ಛತೆಯನ್ನ ನಾವು ಎಲ್ಲ ಇದು ಮಾಡಿದ್ರೆ ಇಂಥ ಪರಿಸ್ಥಿತಿ ಬರುವುದಿಲ್ಲ. ಅವರವರ ಮನೆ ಕಡೆಯಿಂದಲೇ ಆರಂಭ ಆಗ್ಬೇಕು. ಆಗ ಯಾರು ಕೂಡ ಮಾಡುವ ಅಗತ್ಯ ಇಲ್ಲ. ಹೌದೌದು. ಸ್ವಚ್ಛತೆ ಅಂದ ತಕ್ಷಣ ಗ್ರಾಮೀಣ ಪ್ರದೇಶಗಳಲ್ಲಿ ಅಥವಾ ಸಿಟಿಗಳಲ್ಲೂ ಹಾಗೆ ಇವತ್ತು ತ್ಯಾಜ್ಯ ಪ್ರದೇಶಗಳು ನಾವು ನೋಡ್ತಾ ಇರ್ತೀವಿ. ದಿವಸ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರ್ತೇವೆ, ಅಥವಾ ದಿವಸ ಒಂದು ಕಡೆ ಇರ್ತದೆ, ಇಲ್ಲಿ ತಂದು ಹಾಕಿದ್ದಾರೆ ಪಂಚಾಯತ್ನವ್ರು ನಿರ್ವಹಣೆ ಮಾಡಲಿಲ್ಲ ಅಂತ ಆರೋಪಗಳು. ಪಂಚಾಯತ್ನವ್ರು ನಿರ್ವಹಣೆ ಮಾಡ್ಲಿಲ್ಲ ಅನ್ನೋದು ಎರಡನೇದು, ಅಂತಂದು ಹಾಕುವುದು ಯಾರು, ಯಾಕೆ ಹಾಕ್ಬೇಕು, ಎಲ್ಲಿ ಹಾಕ್ಬೇಕು, ಅದು ಕೂಡ ಒಂದು ಯೋಚನೆ ಜನರಿಗೆ ಬರಬೇಕಾಗಿದೆ ಎಲ್ಲರೂ. ಯಾಕಂದ್ರೆ ಇವತ್ತು ಸುಶಿಕ್ಷಿತರು ಸಮಾಜದಲ್ಲಿ ಯಾರು ಕೂಡ ಇವತ್ತು ಶಿಕ್ಷಣದಿಂದ ವಂಚಿತರಾದಂಥವ್ರಲ್ಲ. ಆಲ್ಮೋಸ್ಟ್ 70% ಸುಶಿಕ್ಷಿತರಿದ್ದಾರೆ. ದೊಡ್ಡ ದೊಡ್ಡ ಹೋಟೆಲ್ ಇರ್ಬೋದು, ದೊಡ್ಡ ದೊಡ್ಡ ಉದ್ಯಮಗಳನ್ನು ಮಾಡ್ತಾರೆ. ಅದನ್ನು ಮಾಡುವಾಗ ನಮ್ಮ ಏನು ಉದ್ಯಮದಿಂದ ತ್ಯಾಜ್ಯ ಉತ್ಪಾದನೆ ಆಗ್ತದೆ ಅದನ್ನು ಹೇಗೆ ನಿರ್ವಹಿಸಬೇಕು ಅಂತಕ್ಕಂಥ ಸಾಮಾನ್ಯವಾದ ಒಂದು ಯೋಚನೆ ಅವರಿಗೆ ಬಂದರೆ ಎಷ್ಟೋ ಅನುಕೂಲವಾಗ್ತದೆ. ಹಾಗೆ ಮೇಡಮ್, ನಿಮ್ಮ ಕಡೆಯಿಂದ ಮುಖ್ಯವಾಗಿ
ಈಗ ಉದ್ಯೋಗ ಖಾತ್ರಿ ಯೋಜನೆ ಅಂತ ಇದೆ, ಮತ್ತೆ ಸಾಕಷ್ಟು ಬೇರೆ ಬೇರೆ ಯೋಜನೆಗಳಿದ್ದಾವೆ. ಈ ಒಂದು ಸೂಕ್ತವಾದ ಯೋಜನೆಗಳನ್ನ ಹೇಗೆ ಹಂಚಿಕೆ ಮಾಡ್ತೀರಿ ನಿಮ್ಮ ಇದರಲ್ಲಿ? ಹಂಚಿಕೆ ಅಂದ್ರೆ ಅವರವರ ಮೆಂಬರ್ನವರ ಅನುದಾನದ ಮೇಲೆ ಬರ್ತದೆ ಅದು. ಅನುದಾನ ಹೇಗೆ ಉಂಟು ಹಾಗೆ ಅವರಿಗೆ ಎಷ್ಟು ಬರ್ತದೆ ಅಷ್ಟು ಕಮಾಂಡ್ ಮಾಡಿ ನಾವೆಲ್ಲ ಒಟ್ಟು ಸೇರಿ ಮಾಡಿ ಕ್ರಿಯಾಯೋಜನೆ ಮಾಡಿ ಹಂಚಿ ಕೊಡ್ತೇವೆ. ಅದು ಕಾಮಗಾರಿ ಆಗ್ತದೆ. ಹೌದು, ಅದೆಲ್ಲ ಸೂಕ್ತವಾದವರಿಗೆ ಅದು ಎಲ್ಲಿ ಇದಾಗಿದೆ, ಎಲ್ಲಿ ಅವರಿಗೆ ಮಸ್ತ್ ಸಮಸ್ಯೆ ಉಂಟು, ಅಲ್ಲಿ ಅವರಿಗೆ ಸ್ವಲ್ಪ ಇದು ರಿಜಿಸ್ಟರ್ ಮಾಡಿ ಕೊಡ್ತೇವೆ ನಾವು. ಯಾಕಂದ್ರೆ ಕೆಲವು ಬಾರಿ ಅದಕ್ಕೆ ಸೂಕ್ತವಾದ ವ್ಯಕ್ತಿಗಳನ್ನ ಬಿಟ್ಟು ಮತ್ತೊಬ್ಬರಿಗೆ ಆರಿಸ್ತಕ್ಕಂಥದ್ದು, ಇನ್ನೊಂದು ಕಾಮಗಾರಿಯನ್ನ ಕೊಡ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಅವೇ ದೊಡ್ಡ ಯಾಕಂದ್ರೆ ನಮ್ಮ ದೇಶದಲ್ಲಿ ಗ್ರಾಮ ಪಂಚಾಯತ್ ನಲ್ಲಿ ಇರ್ತಕ್ಕಂಥ ದೊಡ್ಡ ರಾಜಕಾರಣ ಪ್ರೈಮ್ ಮಿನಿಸ್ಟರ್ ಲೆವೆಲ್ ಅಲ್ಲೂ ಇರ್ಲಿಕ್ಕಿಲ್ಲೇನು. ಅದು ಯಾಕಂದ್ರೆ ಸ್ಥಳೀಯ ಮಟ್ಟದಲ್ಲಿ ಮನೆ ಮನೆ ರಾಜಕೀಯ. ಈಗ ನೀವು ಒಂದು ತಾಲೂಕ್ ಪಂಚಾಯತ್ ಹೋದ್ರೆ ಅವ್ರಿಗೆ ಅಷ್ಟು ಇಲ್ಲ ಕೆಲಸ. ತಾಲೂಕ್ ಪಂಚಾಯತ್ ಸದಸ್ಯರು ಯಾರು ಆಯ್ಕೆ ಮಾಡಿ ಆಗ್ತಾರ ಅನ್ನೋದೇ ಕೆಲವು ಬಾರಿ ಪ್ರಶ್ನೆ ಆಗಿರ್ತದೆ. ದಿಢೀರಂತ ಎಲ್ಲೋ ಒಂದ್ ಕಡೆ ಈಗ ಜಿಲ್ಲಾ ಪಂಚಾಯತ್ ಹೋದ್ರೆ ಆ ಸದಸ್ಯರು ಎಷ್ಟು ಇದಕ್ಕೆ ಬರೋದಿಲ್ಲ. ಆದ್ರೆ ಗ್ರಾಮ ಪಂಚಾಯತ್ ದಿನ ಬೆಳಿಗ್ಗೆ ಮುಖ ನೋಡ್ತೇವೆ ಎಲ್ಲರೂ. ಜುಲೇಟ್ ಮೇಡಮ್ ನಮ್ಮ ಮನೆ ಪಕ್ಕದಲ್ಲಿ ಚರಂಡಿ ಮಾಡಿಸ್ಕೊಡ್ಲಿಲ್ಲ, ನಮ್ಗೆ ಆಸೆ ಮನೆ ಕೊಡ್ಲಿಲ್ಲ, ಈಗೆಲ್ಲ ಬರ್ತಾ ಇರ್ತದೆ. ಎಷ್ಟು ನಾವು ಮಾಡಿಕೊಂಡು ಹೋದ್ರು ಸಹ ಅದು ಹಿಂದಿನಿಂದ ಮತ್ತೆ ಕೇಳಲಿಕ್ಕೆ ಉಂಟೆ, ಅದು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದೆಲ್ಲವನ್ನ ಯಾವ ರೀತಿ ನಮ್ಮ ಕೆಲಸ ನಾವು ಮಾಡುದು. ಹೌದು ಹೌದು. ಇದೆಲ್ಲ ಯಾವ ರೀತಿ ನಿರ್ವಹಿಸ್ತೀರಿ ಮೇಡಮ್? ಜನರ ತುಂಬಾ ಸಮಸ್ಯೆ, ಅದೇ ಹೇಳಿದೆ, ತುಂಬಾ ಸಮಸ್ಯೆ ಕಸದ್ದು. ಕಸದ್ದು ಹೌದು, ನಾವು ಈಗ ತೆಗೆದು ಹೋಕೊಂಡು ಹೋದ್ರೆ ಮತ್ತೆ ಇರ್ತದೆ, ಮತ್ತೆ ಬರುವಾಗ ಬೈಕಲ್ಲಿ ಎಸೆದು ಹೋಗ್ತಾರೆ. ಮತ್ತೆ ಅಂಗಡಿಯವರಿಗೆ ಈಗ ನೋಟಿಸ್ ಮಾಡ್ಲಿಕ್ಕೆ ಹೇಳಿದ್ದೇನೆ. ಹೌದು, ಅಂಗಡಿಯವರು ಅದು ಇದು ಚಿಕನ್ ಅದರದ್ದು ವೇಸ್ಟ್ ತಂದು ಹಾಕೋದು ಅದೆಲ್ಲ ಹಾಲಿ ಕ್ರಾಸ್ ಅಲ್ಲಿ ತುಂಬಾ ಸಮಸ್ಯೆ ಅಲ್ಲಿ. ಆಮೇಲೆ ಅದನ್ನ ಒಂದು ಪ್ರದೇಶಗಳಲ್ಲಿ ಸುಡುವುದರಿಂದ ಅದರಿಂದ ಕೆಟ್ಟ ಗಾಳಿ ಅಥವಾ ಕಾರ್ಬನ್ ಡೈಆಕ್ಸೈಡ್ ಇನ್ನೊಂದು ಮುನ್ನೊಂದು ಎಲ್ಲ ಅದು ಕೂಡ ಆರೋಗ್ಯಕ್ಕೆ ಹಾನಿಕರ. ಯಾಕಂದ್ರೆ ಜನರಿಗೆ ಗೊತ್ತಾಗುದಿಲ್ಲ. ಮೊನ್ನೆ ನಾನು ಮತ್ತೆ ಎಂತ ಮಾಡಿದೆ, ಡೀಸೆಲ್ ಕೊಂಡೋಗಿ ನಮ್ಮ ಕೆಲಸದವರನ್ನು ಕೊಂಡೋಗಿ ಡೀಸೆಲ್ ಹಾಕಿ ಬೆಂಕಿ ಕೊಟ್ಟು ಬಂದಿದ್ದೇನೆ ಮೊನ್ನೆ. ಅದು ಕೂಡ ಹೌದು, ಜನಪ್ರತಿನಿಧಿಗಳು ಅದರ ಹತ್ರ ಮಾಡ್ಲೇಬೇಕಲ್ಲ, ಎಂತ ಮಾಡೋದು. ನಾನೇ ಎಲ್ಲ ಮಾಡಿದ್ದು. ಖಂಡಿತ ಖಂಡಿತ ಇವೆಲ್ಲವೂ ಒಂದು ನಂಗೆ ಬೇಜಾರಾಗ್ತದೆ ಅದೆಲ್ಲ ನೋಡುವಾಗ. ನಾವೇ ಹಾಗೆ ಮಾಡುದಿಲ್ಲಲ್ಲ, ನಾವು ಸುಡ್ತೇವೆ ಮನೆ ಹತ್ತಿರ ಹಾಕಿ ಎಲ್ಲ. ಹಾಗಾಗಿ ಇದು ತುಂಬಾ ಕಸದ್ದೇ ಸಮಸ್ಯೆ ದೊಡ್ಡದಾಗಿದೆ. ಇದು ಕೂಡ ನಿವಾರಣೆ ಆಗ್ಬೇಕು. ನಮ್ಮ ವಾಹಿನಿ ಮೂಲಕ ಏನು ಮೇಡಮ್ ಅವರ ಕ್ಷೇತ್ರದ ಎಲ್ಲ ಜನತೆಗೆ ಒಂದು ವಿನಂತಿ ಅಂದ್ರೆ ಅವ್ರಿಗೆ ದಯವಿಟ್ಟು ಈ ತಲೆನೋವನ್ನು ಕಡಿಮೆ ಮಾಡಿ ನೀವೆಲ್ಲರೂ ಕೂಡ ಅವ್ರಿಗೆ ಸಹಕಾರವನ್ನು ಮಾಡಿದ್ರೆ ಒಳ್ಳೇದು. ಅದೊಂದು ನಿಮ್ಮ ಗ್ರಾಮದಲ್ಲಿ ತೊಂದರೆ ನಿವಾರಣೆ ಆಗ್ಬಿಟ್ರೆ ಅದೇ ಸಮಸ್ಯೆ ದೊಡ್ಡದಾಗಿದೆ. ನಿವಾರಣೆ ಆಗ್ಬಿಟ್ರೆ ಎಲ್ರಿಗೂ ಖುಷಿ ಆಗ್ತಕ್ಕಂಥದ್ದು. ಹಾಗೆ ಮೇಡಮ್ ಬಹಳ ಮುಖ್ಯವಾಗಿ ಈಗ ಮುಂದಿನ ದಿನಗಳಲ್ಲಿ ಈಗ ನೀವು ಒಂದು ಸೇವೆಯನ್ನು ಮಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಅವಕಾಶಗಳು ಬಂದರೆ ಅಥವಾ ಮುಂದಿನ ತಾಲೂಕ್ ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ಗಳಾಗಿರ್ಬೋದು, ಅಲ್ಲಿಗೆ ಜನರು ನಿಮ್ಮನ್ನು ಆಯ್ಕೆ ಮಾಡೋದಕ್ಕೆ ಬಯಸಿದ್ರೆ ಅಥವಾ ಆಯ್ಕೆ ಆದರೆ ನೀವು ಇನ್ನೂ ಕೂಡ ಸೇವೆಯನ್ನು ಮಾಡ್ಲಿಕ್ಕೆ ಸಿದ್ಧರಿದ್ದೀರಿ? ಜನರ ಸೇವೆ ತೊಂದರೆ ಇಲ್ಲ, ಮುಂದೆ ಎಲ್ಲವೂ ಕೂಡ ಜನರೊಟ್ಟಿಗೆ ಇರ್ತೀರಿ? ಹೌದಾ, ಬೆರೆತು ಒಟ್ಟಿಗೆ ಇರ್ತೇವೆ ಅಲ್ಲ, ಏನು ತೊಂದರೆ. ಜನಸೇವೆ ತುಂಬಾ ಇದು ಅದೊಂದು ಪ್ಯಾಷನ್ ಆಗಿದೆ. ಜನಸೇವೆಗೆ ಜನಾರ್ದನ ಸೇವೆ ಅಂತ ಹೇಳ್ತಾರಲ್ಲ, ಈಗ ನಿಮ್ಮ ಕೆಲಸ ಆಗಿ ಹೋಗಿದೆ ಈಗ. ಅದು ಈಗ ಒಮ್ಮೊಮ್ಮೆ ಕೆಲವು ಹವ್ಯಾಸಗಳು ಹೇಗೆ ಅಂದ್ರೆ ನಮ್ಮ ಕೆಲಸಗಳನ್ನ ಮಾಡ್ಕೊಂಡು ನಾವು ಅದು ಇಲ್ಲ ಅಂದ್ರೆ ಏನೋ ಕಳ್ಕೊಂಡಾಗ ಆಗ್ತದೆ. ಒಂದ್ ದಿವಸ ಈಗ ನೋಡಿ, ನಾಳೆ ದಿವಸ ನೀವು ಪಂಚಾಯತ್ ನಿಮ್ಮ ಅವಧಿ ಮುಗಿತೆ ಅನ್ಕೊಳ್ಳಿ, ನೀವು ಎಲ್ಲಾ ಕೆಲಸಗಳನ್ನ ಮುಗಿಸಿ ಒಂದು 10-11 ಗಂಟೆ ಆಗ್ತಿದ್ದಂಗೆ ನೀವು ಇವತ್ತು ನಿಮ್ಮ ಅವಧಿ ಮುಗಿದ್ಮೇಲೆ ನಿಮ್ದು ಒಂದು ವೇಳೆ ಹಾಗೆ ಮುಗಿದ ಆದ್ಮೇಲೆ ಇವತ್ತು ಪಂಚಾಯತ್ನಲ್ಲಿ ಕೆಲಸ ಇಲ್ಲ ಅಂತ ಏನೋ ಕಳ್ಕೊಂಡಾಗ ಆಗ್ತದೆ. ಅದು ಒಂದು ಹವ್ಯಾಸಗಳು ಉದ್ಯೋಗ ಆಗ್ಬಿಡ್ತದೆ ಕೆಲವೊಮ್ಮೆ, ಅದು ಪ್ರವೃತ್ತಿ ಅಭ್ಯಾಸ ಆಗ್ಬಿಡ್ತದೆ. ಈ ನಿಟ್ಟಿನಲ್ಲಿ ಅದು ಹಾಗೆ ಉಳಿಲಿ, ಮತ್ತೆ ಜನರು ಕೂಡ ನಿಮ್ಮ ಜೊತೆಗೆ ಇರ್ಲಿ ಅಂತ ನಾವು ಕೂಡ ಬಯಸ್ತೇವೆ. ಮೇಡಮ್, ನೀವು ಕೂಡ ಈಗ ನಿಮ್ಮ ಭಾಗದಲ್ಲಿ ಮೇಡಮ್ ಅವರ ಬಗ್ಗೆ ಕೊನೆಯದಾಗಿ ಯಾವ ರೀತಿಯಾದ ಅಭಿಪ್ರಾಯವನ್ನು ಹೇಳ್ತೀರಿ? ಜೂಲಿಯಟ್ ಅವರ ಬಗ್ಗೆ ಕೊನೆಯದಾಗಿ ಹೇಳೋದಾದ್ರೆ, ನಿಮ್ಮ ಭಾಗದ ಜನತೆಯ ಎಲ್ಲ ಒಂದು ಅಭಿಪ್ರಾಯವನ್ನು ಸೇರಿಸಿ ಹೇಳೋದಾದ್ರೆ? ಒಳ್ಳೆಯ ಅಧ್ಯಕ್ಷರು, ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಇನ್ನೂ 4 ವರ್ಷ ಉಂಟು. ಈ 4 ವರ್ಷದಲ್ಲಿ ಜನರು ಏನು ಆಶಿಸ್ತಾರ, ಅದಕ್ಕೆ ಹಲವಾರು ಕಾಮಗಾರಿ ಅಂತ ಕೇಳ್ತಾರಲ್ಲ, ಅಷ್ಟು ನಮಗೆ ಸ್ವಲ್ಪ ರಸ್ತೆಗೆ ಇದು ಹಾಕಿಕೊಡಿ, ಸಿಮೆಂಟ್ ಹಾಕಿಕೊಡಿ, ಎಲ್ಲ ಕೆಲವು ಕಾರ್ಯಕ್ರಮ ಅವರು ಕೇಳ್ತಾ ಇದ್ದಾರೆ. ಅದೆಲ್ಲ ಚೆನ್ನಾಗಿ ಆಗಲಿ, ಅದಕ್ಕೆ ಬೇಕಾದ ಅನುದಾನ ಬರಲಿ ಎಂಬುದಾಗಿ ನಾನು ಆಶಿಸಿ ಅವರಿಗೆ ಒಳ್ಳೆಯದನ್ನು ಹಾರಿಸ್ತೇನೆ. ಖಂಡಿತ ಮೇಡಮ್ ಅವರೇ, ಇವತ್ತು ನೀವು ಮತ್ತು ನಿಮ್ಮ ಸ್ನೇಹಿತರು ಇಬ್ಬರು ಸಹ ಒಟ್ಟಿಗೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದಷ್ಟು ನಿಮ್ಮ ಹಂಚಿಕೆಗಳನ್ನು ನಾನು ಅನಿಸ್ಕೊಂಡ್ರೆ, ಕೊನೆಯದಾಗಿ ಏನಾದರೂ ನಮ್ಮ ವೀಕ್ಷಕರಿಗೆ ಹೇಳೋದಿದ್ರೆ ಹೇಳ್ಬೋದು ಖಂಡಿತವಾಗ್ಲೂ.
ಎಂತ ಹೇಳಿ ಎಲ್ಲರಿಗೂ ಒಳ್ಳೇದಾಗಲಿ, ನಮ್ಮ ಸಹಕಾರ ಇರಲಿ ಅಂತ ಕೇಳೋದು. ನಮ್ಮೊಟ್ಟಿಗೆ ಅವಳು ನಮ್ಮೊಟ್ಟಿಗೆ ಸಹಕಾರ ಇರಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಶುಭ ಹಾರೈಸ್ತೇನೆ. ಎಸ್ ಮೇಡಮ್, ಇಬ್ಬರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ನಿಮ್ಮ ಜನಸೇವೆ ಮತ್ತು ನಿಮ್ಮ ಕೃಷಿ ಬದುಕು, ನಿಮ್ಮ ಮಾದರಿ ಬದುಕು ಇನ್ನಷ್ಟು ಅಭಿವೃದ್ಧಿ ಆಗಲಿ ಅಂತೇಳಿ ಶುಭ ಹಾರೈಸ್ತೇವೆ ಮೇಡಮ್. ಥ್ಯಾಂಕ್ ಯು. ಭಾಗವಹಿಸಿದ್ದಕ್ಕೆ ಇಬ್ಬರಿಗೂ ಧನ್ಯವಾದಗಳು. ವೀಕ್ಷಕರೇ, ಇವತ್ತಿನ ಕಲ್ಚರ್ ಕನ್ನಡಿ ವಿಶೇಷ ಕಾರ್ಯಕ್ರಮದಲ್ಲಿ ಇಬ್ಬರು ವಿಶೇಷವಾಗಿ ಏನು ಮಹಿಳೆಯರು ಅಥವಾ ಇವತ್ತಿನ ಅನುಭವಿಗಳು ನಮ್ಮೊಟ್ಟಿಗೆ ಸಾಕಷ್ಟು ವಿಚಾರಧಾರೆಗಳನ್ನು ಹಂಚಿಕೊಂಡರು. ಇದೇ ಇವತ್ತಿನ ಕಲ್ಚರ್ ಕನ್ನಡಿ ವಿಶೇಷ. ನೋಡ್ತಾ ಇರಿ ನಿಮ್ಮನ್ನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನಾ TV. ನಮಸ್ತೆ.